ಗಣ್ಯರನ್ನು ಸ್ವಾಗತಿಸುವ ಉದ್ಘಾಟನೆಗೆ ಸಜ್ಜುಗೊಂಡಂತಹ ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಮಾನ್ಯ ಸಭಾಪತಿಗಳು ಸನ್ಮಾನ್ಯ ಯುವತಿಗಳಾದ ಈ ಪರಿಸರದ ಎಲ್ಲ ದೇವರನ್ನು ಎಲ್ಲ ಧರ್ಮದ ದೇವರನ್ನು ಸ್ಮರಿಸಲು بسم الله الرحمن الرحيم جاء نصر الله والفتح ورأيت الناس يدخلون فسبح بحمد ربك واستغفره إنه كان توابا بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد لم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم أعوذ بالله من الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس الحمد لله رب العالمين اللهم صل وسلم على رسولك سيدنا محمد وعلى آل سيدنا ومولانا محمد اللهم إنا نسألك بحق الفاتحة وأمام صديق الفلا والقرآن الكريم أن تفتح لنا كل خير وتفضل علينا بكل خير وأن تجعلنا من الخير وعافنا يا ربنا وعافنا على الخير وقال لنا العالمين أن نقول بحمدك وفضلك وعافتك وشكرت بشجاعتك ومنك وفي غيرك إنك لولي الخير وحيانا الخير وعلى
إن هذا ومن يسوقي على سوقي ربنا الذي لا يقدر عليه يا عزيز يا غفار يا جلال الكرام وجعلنا وإياه في حكمك وفي علمك وفي خلقك يا الله ربنا أنت آخرتي حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم برحمتك ورحمتك يا أرحم الراحمين ببركة بسم الله الله أكبر الله أكبر الله أكبر لا إله إلا الله الله أكبر لله الحمد بفضله صلى الله على محمد صلى الله عليه وسلم صلى الله على محمد صلى الله عليه وسلم اللهم صل على محمد يا رب
ತುಮಕೂರಿನ 2ನೇ ಬೃಹತ್ ಮಾರಾಟ ಮಳಿಗೆ ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅನ್ನು ಉದ್ಘಾಟಿಸಿದಂತಹ ಸನ್ಮಾನ್ಯ ಸಭಾಪತಿಗಳು, ನಮ್ಮ ಆತ್ಮೀಯರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಖಾದರ್ ಸಂಸ್ಥೆಗೆ ಶುಭ ನುಡಿಯನ್ನು ಹಾರೈಸಬೇಕಾಗಿ ವಿನಂತಿ. ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಕಬೀರ್, ಸಲಾಂ, ನವಾಜ್, ಸಲಾಂ ಅವರು ಆಸಿಫ್ ಮತ್ತು ಅವರ ಮಿತ್ರ ಸ್ನೇಹಿತರು ಇವರು ಭಾಗವಹಿಸಿದಂತಹ ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಈ ಶೋರೂಮ್ನ ಉದ್ಘಾಟನೆಯ ಅತ್ಯಂತ ಮತ್ತು ಸುಂದರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ನಗರಸಭೆಯ ಅಧ್ಯಕ್ಷ ಶಿಶಿಲಕ್ಕ, ಉಪಾಧ್ಯಕ್ಷರಾಗಿರುವಂತಹ ಸಪನರವರೇ, ಅದೇ ರೀತಿ ನಮ್ಮ ಮೂಡಲ ಅಧ್ಯಕ್ಷರಾಗಿರುವ ಸದಾಶಿವಲಾಲ್ ಅವರು, ಸಂಘ ಸಂಸ್ಥಾನದ ಗೀತಕನವರು, ಧಾರ್ಮಿಕ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಸುರೇಶ್ ಪಪ್ಪಳಗಾರರು, ಯುವ ಘಟಕದ ಸಲೀಂ ಅವರು, ಇನ್ನಿತರೆಲ್ಲ ನಮ್ಮ ಸಾಗರ ಕಲೆಕ್ಷನ್ನ ಇಸ್ಮಾಯಿಲ್ ಅವರು, ಎಲ್ಲರೂ ಹಿರಿಯ ವ್ಯಕ್ತಿಯಲ್ಲಿ ನಮ್ಮೆಲ್ಲರ ಒಬ್ಬೊಬ್ಬರ ಆತ್ಮೀಯರಾದ ಕರೀಂ ಅವರು, ಕಬೀರ್ ಅವರು, ಸಲಾಂ ಅವರು, ಶಮೀಮ್ ಅವರು, ಬದರನ್ ಅವರು, ನವಾಜ್ ಅವರು, ಇವತ್ತು ವರ್ಷ ಎಲ್ಲ ಇವರು ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ತುಮಕೂರಿಗೆ ದೊಡ್ಡ ಮಟ್ಟದ ಒಂದು ಸೌಂದರ್ಯೀಕರಣ ಮತ್ತು ಅಭಿವೃದ್ಧಿಗೆ ಒಂದು ಚಾಲನೆ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಬಂಗಾರ ಮತ್ತು ವಚನ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅತ್ಯಂತ ಪ್ರೀತಿಯ ಒಂದು ವಸ್ತಾಗಿದೆ. ಎಲ್ಲರಿಗೂ ಅದನ್ನು ಇರಬೇಕೆಂಬ ಆಸೆ ಇದೆ. ಆದ ಕಾರಣ ಏನೆಲ್ಲ ಯಾರ್ಯಾರ ಆಸೆ ಇದೆ ಅವೆಲ್ಲರ ಮುಖಾಂತರ ದೇವರ ಶಕ್ತಿ ಕಲ್ಪಿಸಲು ಹೇಳಿಕೆ ನಾನು ಬಯಸ್ತೇನೆ. ಮತ್ತು ಆ ಒಂದು ಸಂದರ್ಭದಲ್ಲಿ ಪರ್ಚೇಸ್ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಮತ್ತು ಬದ್ಧತೆ, ಅತ್ಯುತ್ತಮವಾದ ಗುಣಮಟ್ಟದ ಕ್ವಾಲಿಟಿ ಇರುವಂತಹ ಆ ಒಂದು ಚಿನ್ನ ಬೇಕೆಂದರೆ ಪ್ರತಿಯೊಬ್ಬರ ಆಸೆ. ಅದರಲ್ಲಿ ಇವತ್ತು ಪ್ರಮುಖವಾಗಿ ಹೆಸರು ಅದು ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆ. ಈಗಾಗಲೇ ನಮ್ಮ ಕಾಸುಗಳನ್ನು ಪ್ರಾರಂಭ ಮಾಡಿ ಎಲ್ಲರ ವಿಶ್ವಾಸ ಗಳಿಸಿಕೊಂಡು ನನಗೆ ಪೋಷಕರಲ್ಲಿ ಪ್ರಾರಂಭ ಮಾಡಿ ಕೈಯಲ್ಲಿ ಆರ್ಥಿಕ ಚಲನೆಗಳನ್ನು ಒಂದು ಅವಕಾಶ ಮಾಡಿಕೊಂಡು ಅತ್ಯಂತ ಸಂತೋಷ. ಅವರೆಲ್ಲರ ಪರವಾಗಿ ನನಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಅವರ ಅತ್ಯಂತ ಪ್ರಾಮಾಣಿಕತೆ ಮತ್ತು ಬದ್ಧತೆ ಮತ್ತು ಜನರ ಒಂದು ಸ್ನೇಹ, ಗ್ರಾಹಕರ ವಿಶ್ವಾಸಕ್ಕೆ ಅನುಗುಣವಾಗಿ ತಮ್ಮ ಸೇವೆ ಸಲ್ಲಿಸಿ ಸರ್ವ ವಿಶ್ವಾಸದಿಂದ ಅತ್ಯಂತ ಯಶಸ್ವಿಯಾದ ಒಂದು ಗೋಲ್ಡ್ ಮತ್ತು ಜ್ಯುವೆಲರಿ ಸಂಸ್ಥೆಗೆ ಪರಿವರ್ತನೆಯಾಗಿ ಈಗ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಸಂಸ್ಥೆಯ ವತಿಯಿಂದ ಒಂದು ನೆನಪಿನ ಕಾಣಿಕೆ. ನಮ್ಮ ನೆನಪು ನಿಮ್ಮಲ್ಲಿ ಸದಾ ಇರಲಿ. ನಿಮ್ಮ ಸಹಕಾರ ಅದೆಲ್ಲ ಕಾಸು ಇದ್ದಂಗೆ ಕೊಡ್ತಾರೆ. ನಮ್ಮ ನೆನಪಿನಲ್ಲಿ ಯಾವಾಗಲೂ ನಮ್ಮ ಸಹಕಾರ ಥ್ಯಾಂಕ್ ಯು.
ಸಲ್ಲಿಸ್ತಾರೆ. ಬಹುಶಃ ರಣರಂಗದಲ್ಲಿ ಇಲ್ಲೇ ತಮ್ಮ ಡ್ಯೂಟಿಯನ್ನು ಮಾಡುವುದು ಅತ್ಯಂತ ಸಂತೋಷದ ವಿಚಾರ. ನಿಮ್ಮ ಕಮಿಟಿಗೆ ಪ್ರಥಮ ಸ್ಥಾನ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಯುಟಿ ಖಾದರ್ ಅವರಿಗೆ ಸಂಸ್ಥೆಯ ವತಿಯಿಂದ ನೆನಪಿನ ಕಾಣಿಕೆಯನ್ನು ನೀಡಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಪ್ರಥಮ ಲಕ್ಕಿ ಉಪನಯನ ಅವರು ಚೀಟಿ ಎತ್ತುವ ಮೂಲಕ 10 ಲಕ್ಷ ಶಾಲೆಯನ್ನು ಆಯ್ಕೆ ಮಾಡಿದ್ದಾರೆ. ರತ್ನಾಕರ ಗೆಟ್ಟಿಯವರು ಈ ಒಂದು ಬಹುಮಾನ ಪಡೆದಿದ್ದಾರೆ. ಅವರಿಗೆ ಎಲ್ಲ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಉಳಿದ ಅತಿಥಿಗಳು ನಮಗೆ ಒಂದಷ್ಟು ಹೊತ್ತು ತಾಳ್ಮೆಯಿಂದ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಹಾಗೆ ಸಪ್ನ ಹರೀಶ್ ಅವರನ್ನು ಶ್ರೀಮತಿ ಕುಮಾರಿ ಗೀತಾಬಾಯಿ ಅವರನ್ನು ಕೂಡ ಇಲ್ಲಿ ವೇದಿಕೆಯ ಪರವಾಗಿ ಸ್ವಾಗತಿಸಿದ ಸಂಸ್ಥೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಹೊಸತಾಗಿ ಉಳ್ಳಾಳ ನಗರಸಭೆ ವ್ಯಾಪ್ತಿಯ ತೊಕ್ಕೋಟ್ ಪರಿಸರದಲ್ಲಿ ಹೊಸತಾಗಿ ಶಾಖೆಯನ್ನು ತೆರೆದಿದ್ದಾರೆ. ಈ 9 ಜನ ಪಾಲುದಾರರು ಸೇರಿಕೊಂಡು ನಡೆಸ್ಕೊಂಡು ಬರುವಂಥ ಈ ಆ್ಯಂಟಿಕ್ಯೂ ಸಂಸ್ಥೆಯು ಇತರ ಕಡೆಗಳಲ್ಲಿ ಉತ್ತಮ ಸೇವೆ ನೀಡಿ ಜನರ ಮನ್ನಣೆಯನ್ನು ಗಳಿಸಿದಂಥ ಒಂದು ವಿಶ್ವಾಸಾರ್ಹವಾದಂಥ ಒಂದು ಸಂಸ್ಥೆ. ಈ ಸಂಸ್ಥೆಯ ಮುಖಾಂತರ ಈ ಪರಿಸರದ ಜನರಿಗೆ ಕೂಡ ಒಳ್ಳೆಯ ಸೇವೆ ಲಭಿಸಲಿ, ಅದನ್ನು ಒಳ್ಳೆಯ ಶುದ್ಧವಾದಂಥ ಪರಿಶುದ್ಧ ಚಿನ್ನ ಅಥವಾ ಡೈಮಂಡ್ಸ್ ಯಾವುದೇ ಖರೀದಿಸಿದಲ್ಲಿ ಜನರ ವಿಶ್ವಾಸವನ್ನು ಪಡ್ಕೊಂಡು ಈ ಪರಿಸರದ ಜನರು ಮತ್ತಷ್ಟು ಜನ ಇಲ್ಲಿ ಖರೀದಿ ಮಾಡುವಂಥ ಅವಕಾಶ ಆಗಲಿ, ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿಕೊಂಡು ಭಗವಂತನ ಆಶೀರ್ವಾದ ಅವರಿಗಿರಲಿ, ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಪರಿಸರದ ಜನರಿಗೆ ಸಹಾಯ ಮಾಡುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಕರೆದು ಇಲ್ಲೊಂದು ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಯ ಎಲ್ಲ 9 ಜನ ಪಾಲುದಾರರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ತೆರಳುತ್ತೇನೆ. ಜೈ ಹಿಂದ್. ಅಲ್ಲಿ UB ಸಲೀಬ್ರವರು ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ನಮ್ಮ ಉಳ್ಳಾಲದ ಖತೀಬರು ಅವರಿಗೊಂದು ಸ್ಮರಣಿಕೆಯನ್ನು ಸಂಸ್ಥೆಯ ಪಾಲುದಾರರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ತುರ್ತು ಕಾರ್ಯಕ್ರಮ ಇದೆ. ಜನಾಬ್ ಅಲ್ಹಾಜ್ ಇಬ್ರಾಹಿಂ ಸಾದಿ ಅವರು ಅವರಿಗೊಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ತುರ್ತು ಕಾರ್ಯಕ್ರಮದ ನಿಮಿತ್ತ ಅವರನ್ನು ಅತ್ಯಂತ ಗೌರವದಿಂದ ನಮ್ಮೊಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಅವರ ದುವಾ ಆಶೀರ್ವಚನ ಈ ಸಂಸ್ಥೆಗೆ ಯಾವತ್ತೂ ಇರಲಿ, ಅವರ ಸಹಕಾರ ಈ ಸಂಸ್ಥೆಗೆ ಯಾವತ್ತೂ ಇರಲಿ ಎಂದು ಕೇಳಿಕೊಳ್ತಾ ಅವರಿಗೊಂದು ಸಂಸ್ಥೆಯ ವತಿಯಿಂದ ನಮ್ಮದೊಂದು ನೆನಪಿನ ಕಾಣಿಕೆ. ಈ ನೆನಪು ಶಾಶ್ವತವಾಗಿರಲಿ, ಅವರ ಆಶೀರ್ವಾದ ಅವರ ದುವಾ ಸಂಸ್ಥೆಯ ಮೇಲೆ ಯಾವತ್ತೂ ಇರಲಿ ಅಂತ ಕೇಳಿಕೊಳ್ತಾ ಅವರನ್ನು ಅತ್ಯಂತ ಗೌರವದಿಂದ ವಂದನೆಗಳೊಂದಿಗೆ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ವಂದನೆಗಳು ಜನಾಬ್ ಮೊಹಮ್ಮದ್ ಇಬ್ರಾಹಿಂ ಸವದಿ ಅವರಿಗೆ. ವೇದಿಕೆಯಲ್ಲಿ ಅಬ್ದುಲ್ ಬಶೀರ್ ಅವರು STPI ಉಳ್ಳಾಲ ಇದರ ಅಧ್ಯಕ್ಷರು, ಅವರನ್ನು ಸ್ವಾಗತಿಸ್ತಾ ನಮ್ಮ ವೆಯ್ಟ್ ಲಿಫ್ಟಿಂಗ್ನಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಕುಮಾರಿ ಗೀತಾಬಾಯಿ, ಉಪಾಧ್ಯಕ್ಷರು ಶ್ರೀಮತಿ ಸಪ್ನ ಹರೀಶ್ ಅವರನ್ನು ಸ್ವಾಗತಿಸ್ತಾ AH ಮೊಹಮ್ಮದ್ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ UB ಸಲೀಮ್ರವರು ನಮ್ಮೊಂದಿಗಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದೀಗ ನಮ್ಮನ್ನುದ್ದೇಶಿಸಿ ನಮ್ಮ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು, ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಆಗಿರುವಂತಹ ಜನಾನುರಾಗಿ ಶ್ರೀ ಸುರೇಶ್ ಭಟ್ನಗರ ನಮ್ಮನ್ನುದ್ದೇಶಿಸಿ ಸಂಸ್ಥೆಗೆ 2 ಶುಭ ನುಡಿಯ ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಇವತ್ತು ನಮಗೆಲ್ಲರಿಗೂ ಈ ಭಾಗದ ನಾಗರಿಕರಿಗೆ ಒಂದು ಒಳ್ಳೆಯ ಶುಭವನ್ನು ನಮ್ಮ ಕಾಸರಗೋಡು ಸಮೀಪದ ಉದ್ಯಮಿಗಳಲ್ಲಿ ಇಬ್ಬರು ಇಲ್ಲಿ ನಮ್ಮ ತೊಕ್ಕೋಟ್ ಭಾಗದ ಪಟ್ನಗರದಲ್ಲಿ ಆ್ಯಂಟಿಕ್ಯೂ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಎಂಬ ನೂತನ ಸಂಸ್ಥೆಯನ್ನು ಈಗ ತಾನೇ ನಮ್ಮ ಇಲ್ಲಿನ ಜನಪ್ರಿಯ ಶಾಸಕರಾದ
ಹಾಗೂ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರ ಒಂದು ದಿವ್ಯಹಸ್ತದಿಂದ ಉದ್ಘಾಟನೆಗೊಂಡು ಅದಕ್ಕೆ ಆಹ್ವಾನ ಮಾಡಿದಂಥ ನಮ್ಮ ಇಲ್ಲಿಯ ಕುಂಬಳೆಯ ಕಾಸರಗೋಡಿನ ಧರ್ಮದ ಗುರುಗಳನ್ನು ಹಾಗೆಯೇ ನಮ್ಮ ಮೂಡದ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿಯ ಸ್ಥಳೀಯ ಸದಸ್ಯರು ಹಾಗೂ ಎಲ್ಲ ನನ್ನ ಮಿತ್ರ ಉದ್ಯಮಿಗಳಿಗೂ ನಾನು ಹೇಳುವುದಿಷ್ಟ. ಯಾಕಂತೇಳಿದರೆ ನನಗೆ ವೈಯಕ್ತಿಕವಾಗಿ ನನಗೊಂದು ಬಹಳ ಖುಷಿಯ ಸಂದರ್ಭ. ಯಾಕಂತೇಳಿದರೆ ನನ್ನ ಮನೆಯ ಎದುರುಗಡೆನೇ ಒಂದು ಸಂಸ್ಥೆ ಇವತ್ತು ಆರಂಭಗೊಂಡಿದೆ. ಈ ಸಂಸ್ಥೆಗೆ ನಾನು ನನ್ನ ತಾಯಿ ಭಗವತಿಯಲ್ಲಿ ಇವರಿಗೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಕೊಡಲಿ ಅಂತ ಬೇಡುತ್ತಾ, ಇವರು ಏನು ಇರುವ ಶುಭ ಸಂದರ್ಭದಲ್ಲಿ ಮಳಿಗೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿಯ ಜನರ ಎಲ್ಲ ವಿಶ್ವಾಸಕ್ಕೆ ಪಾತ್ರರಾಗಿ ಪ್ರಾಮಾಣಿಕತೆಯಿಂದ ಇಲ್ಲಿಯ ಜನರ ಒಂದು ವಿಶ್ವಾಸವನ್ನು ಗಳಿಸುವಲ್ಲಿ ಅವರಿಗೆ ದೇವರು ಶಕ್ತಿ ಕೊಡಲಿ. ಹಾಗೆಯೇ ಪಾರದರ್ಶಕವಾದ ಒಂದು ವ್ಯಾಪಾರ ಮಾಡುವಲ್ಲಿ ಅವರಿಗೆ ದೇವರು ಅನುಗ್ರಹಿಸದಂತೆ ಹೇಳುತ್ತಾ, ಇವತ್ತು ನನ್ನ ನೆರೆಕೆರೆಯಲ್ಲಿ ಒಂದು ಮಳಿಗೆ ಓಪನದಿಂದ ನನ್ನಿಂದ ಏನು ಸಹಕಾರ ಇದಕ್ಕೆ ಬೇಕಾದನ್ನು ನಾನು ನಿಜವಾಗಿಯೂ ಪ್ರಾಮಾಣಿಕವಾಗಿ ಕೊಡಲು ನಾನು ಸಿದ್ಧನಿದ್ದೆ ಅಂತ ಹೇಳಿಕೊಳ್ಳುತ್ತಾ ಎಲ್ರಿಗೂ ಇವತ್ತು ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಉಳ್ಳಾಲ ಪರಿಸರದಲ್ಲಿ ಎಲ್ರಿಗೂ ಗ್ರಾಹಕರಿಗೂ ಒಂದು ಅಚ್ಚುಮೆಚ್ಚಿನ ಸಂಸ್ಥೆಯಾಗಿ ಬೆಳೆಯಲಿ. ಇಲ್ಲಿಂದ ಮಂಗಳೂರಿಗೆ ಹೋಗುವ ಎಲ್ಲರಿಗೂ ಇದೇ ಒಂದು ಸಂಸ್ಥೆಯು ಉನ್ನತ ಮಟ್ಟಕ್ಕೆ ಏರಲಿ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನೆನಪು, ನಿಮ್ಮ ಸಹಕಾರ ಶಾಶ್ವತವಾಗಿ ಈ ಒಂದು ಸಂಸ್ಥೆಗೆ ಇರಲಿ. ನಿಮ್ಮೆಲ್ಲ ಸಹಕಾರದೊಂದಿಗೆ ಯಾರೆಲ್ಲ ಮುಂದಿನ ದಿನಗಳಲ್ಲಿ ಚಿನ್ನಾಭರಣಗಳನ್ನು ಖರೀದಿ ಮಾಡ್ತಾರೋ ಅವರಿಗೆ ಮೊದಲಾಗಿ ಆ್ಯಂಟಿಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಸಂಸ್ಥೆ ನೆನಪಾಗಲಿ. ನಿಮ್ಮ ಬಂಧುಗಳೊಂದಿಗೆ ಇದನ್ನು ಹಂಚಿಕೊಳ್ಳಿ ಅಂತ ಹೇಳಿಕೊಳ್ತಾ ಅವರಿಗೆ ವಂದನೆಗಳು. ದಯವಿಟ್ಟು ನೀವು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತಾ, ಇದೀಗ ತ್ವಾಹಾ ಅಂತಾರಾಷ್ಟ್ರೀಯ ಮಹಿಳಾ ಹಕ್ಕುಗಳ ಸಂಸ್ಥೆಯ ಅಧ್ಯಕ್ಷರು ತ್ವಾಹರ್ ಅವರು ವೇದಿಕೆಗೆ ಬರಬೇಕು. ನಮ್ಮಿಂದ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಅವರಿಗೆ ಸಂಸ್ಥೆಯ ಪಾಲುದಾರರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಶ್ರೀಯುತ ತ್ವಾಹರ್ ಅವರಿಗೆ ಅಂತಾರಾಷ್ಟ್ರೀಯ ಮಹಿಳಾ ಹಕ್ಕುಗಳ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ತ್ವಾಹಾ ಅವರಿಗೆ ನಮ್ಮದೊಂದು ನೆನಪಿನ ಕಾಣಿಕೆ ಸಂಸ್ಥೆಯ ವತಿಯಿಂದ. ಅವರ ಸಹಕಾರ ಈ ಸಂಸ್ಥೆಗೆ ಮುಂದಕ್ಕೆ ಯಾವತ್ತೂ ಇರಲಿ ಅಂತ ಕೇಳಿಕೊಳ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ತ್ವಾಹರ್ ಅವರೇ. ಆಹ್ವಾನಿಸ್ತಾ ಇದ್ದೇವೆ. ಅವರಿಗೆ ಸಂಸ್ಥೆಯ ಪರವಾಗಿ ಸ್ವಾಗತ. ಶ್ರೀಯುತ ಸದಾಶಿವ ಉಳ್ಳಾಳ್ರವರಿಗೆ ಸಂಸ್ಥೆಯ ವತಿಯಿಂದ ಒಂದು ನೆನಪಿನ ಕಾಣಿಕೆ. ಶ್ರೀಯುತ ಸದಾಶಿವ ಉಳ್ಳಾಳ್ರವರಿಗೆ ನಮ್ಮ ಒಂದು ನೆನಪಿನ ಕಾಣಿಕೆ. ನಿಮ್ಮ ಸಹಕಾರ ಯಾವತ್ತೂ ಇರಲಿ, ನಿಮಗೆ ನಮ್ಮ ನೆನಪು ಯಾವತ್ತೂ ಇರಲಿ. ಯಾರೆಲ್ಲ ಬಂಗಾರ ವಜ್ರಾಭರಣಗಳನ್ನು ಖರೀದಿ ಮಾಡ್ತಾರೋ ಅವತ್ತೆಲ್ಲ ಆ್ಯಂಟಿಕ್ ಗೋಲ್ಡ್ ಸಂಸ್ಥೆಯನ್ನು ನೆನಪಿಸಿ ಅಂತ ಹೇಳಿಕೊಳ್ತಾ ವಂದನೆಗಳು. ಅವರಿಗೆ ಸಂಸ್ಥೆಯ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಅವರ ಸಹಾಯ ಸಹಕಾರ ಯಾವತ್ತೂ ನಮ್ಮೊಂದಿಗೆ ಇರಲಿ ಅಂತ ಹೇಳಿಕೊಳ್ತಾ ಅವರು 2 ಶುಭ ನುಡಿಯ ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಂಜಿ ಶೋರೂಮನು ತೊಕೊಟ್ಟ ಅಂಚನೆ ಉಳ್ಳಾಲ ಈ ಪರಿಸರ ಇನಿ ಬಾರಿ ಪೊರ್ಲಗಂಟದ ಕಟ್ಟೋನಡು ಇನಿ ಐನ 5 ಮಂದಿ ಇನಿ ಉದ್ಘಾಟನೆ ಮಲ್ಪಂಚಿನ ಕಾರ್ಯ. ಆ ಉದ್ಘಾಟನೆ ಮಲ್ಪಂಚಿನ ಕಾರ್ಯಡು ಆ ಮಲ್ಲ ಗದ್ದಿಗಡೆ ಕೈ ಸೇರಿನ ಪೂರ ಗಣ್ಯರಿಗೆಲ್ಲ ಒಂದಿಸ ಒಂದು ಅಂಚನೆ ಈ ಸಂಸ್ಥೆಯನ್ನು ನಡಪವನಂಚಿನ ಆ ಸಂಸ್ಥೆದ ಮಾಲಕರಗಳಿಗೆಲ್ಲ ಒಂದಿಸ ಒಂದು ಉಳ್ಳಾಲ ಅಂಚನೆ ತೊಕ್ಕೊಡ್ದ ಈ ಪರಿಸರದ ಪೂರ ಅಭಿಮಾನಿಗಳಿಗೆಲ್ಲ ಒಂದಿಸ ಒಂದು ಇನ್ನಿತ್ತೆ ಪೊರ್ಲಕಂಡದ ಲೇಸದ ಉಚ್ಚೇದ ಕಾರ್ಯಕ್ರಮ ಇನಿ ಉದ್ಘಾಟನೆ ಮಲ್ಪರಪ್ಪನಂಚಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಭಾಧ್ಯಕ್ಷರಾಗಿನ ಯುಟಿ ಖಾದರ್ಗೆ ಒಂದಿಸ ಒಂದು ಅಂಚನೆ ನಮ್ಮ ಸಂಸದರಾಗಿನ ಚೌಟರಿಗೆ ಒಂದಿಸ ಒಂದು ಇನಿ ಬತ್ತಿನಂಚಿನ ಪೂರ್ಯರೆಲ್ಲ ಒಂದಿಸ ಒಂದು ಇನ್ನಿತ ಪೊರ್ಲಕಂಡದ ಕಾರ್ಯಕ್ರಮ ಊರದ ಕಲೆಗೆ ಒಂದು ಒಂಜಿ ಅಗಲ ಕೈಗೆ ಸೇರಿನಂಚಿನ ಬಂಗಾರದ
ಮಲಿಗೆ ಅವಡು ಅಂಚನೆ ಊರ್ದಕಲ್ನ ಪೂರರ್ನ ಬಾಯಿಡ್ಲ ಯಾಂಟಿಕ್ ಪಂಪನ ಆ ಜ್ಯುವೆಲರ್ದ ಪುದರ್ ಶಾಶ್ವತ ಉಪ್ಪಡು ಅತ್ತಂದೆ ಮೂಲು ಆಪನಂಚಿನ ಆ ವ್ಯವಹಾರ ಅಕಲಿಗೆ ಪೂರ್ಣ ಸಹಾಯ ಸಹಕಾರ ಊರ್ದಕಲ್ಲ ಉಪ್ಪಡು ಅಂಚನೆ ದೇವರನ್ನ ಅಕಲ ಆರಾಧನೆ ಮಾಡುವ ಪೂರ್ಣ ಶಕ್ತಿ ಇಲ್ಲ ಅಕಲಿಗೆ ಪೂರ್ಣ ಅನುಗ್ರಹ ಉಪ್ಪಡು ಪಂಪನ ಒಟ್ಟಿಗೆ ಈ ಕಾರ್ಯಕ್ರಮಕ್ಕೂ ಎಂಕೆ ಬರಲಿನ ಅವಕಾಶ ಮಾಡಿಕೊರಂಚಿನ ಆ ಸಂಸದ ಮಾಲಕರನಾಗಲಿಗೆ ಒಂದಿಸ ಒಂದು ಎಣ್ಣ ರೆಡ್ಡು ಪಾತ್ರ ಅಂತವೆ ಜೈ ಅಂಬ ವರ್ಲ್ಡ್ KMCC ಕಾರ್ಯದರ್ಶಿಗಳು ಅವರನ್ನು ಅತ್ಯಂತ ಆದರದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಸಂಸ್ಥೆಯ ವತಿಯಿಂದ ನಿಮಗೆ ಅತ್ಯಂತ ತುಂಬ ಹೃದಯದ ಸ್ವಾಗತ. ಶ್ರೀಯುತ ಸುರೇಶ್ ಪಟ್ನಗರ್ ಅವರು ಶುಭ ಹಾರೈಸಿ ಸಂಸ್ಥೆಗೆ ನಮಗೆ ಹಾರೈಸಿದ್ದಾರೆ. ಅವರನ್ನು ವೇದಿಕೆಯಿಂದ ತುಂಬ ಹೃದಯದ ವಂದನೆಗಳೊಂದಿಗೆ ಅವರಿಗೆ ಅತ್ಯಂತ ಗೌರವದಿಂದ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಶ್ರೀಯುತ ಸದಾಶಿವ ಉಳ್ಳಾಲ್ ಇವರಿಗೂ ಕೂಡ ವೇದಿಕೆಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಬೀಳ್ಕೊಡ್ತಾ ಇದ್ದೇವೆ. ಇದೀಗ ನಮ್ಮ ಶ್ರೀಯುತ ಮಂಜಪ್ಪ ಕಾರನವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಸಂಸ್ಥೆಯ ವತಿಯಿಂದ ಒಂದು ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿ. ನಿಮ್ಮ ನೆನಪು ನಮ್ಮೊಂದಿಗೆ ಯಾವತ್ತೂ ಇರಲಿ, ನಿಮಗೂ ನಮ್ಮ ನೆನಪು ಯಾವತ್ತೂ ಇರಲಿ. ಯಾರೆಲ್ಲ ಬಂಗಾರ ಆಭರಣಗಳನ್ನು ಖರೀದಿ ಮಾಡ್ತಾರೋ ಆ ಸಂದರ್ಭದಲ್ಲಿ ಆ್ಯಂಟಿಕ್ ಗೋಲ್ಡನ್ನು ನೆನಪಿಸಿಕೊಳ್ಳಿ ಅಂತ ಹೇಳಿಕೊಡ್ತಾ ವಂದನೆಗಳು. ನಮ್ಮೊಂದಿಗೆ UB ಸಲೀಂ ಉಳ್ಳಾಲ ಬ್ಲಾಕಿನ ಯೂತ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಉಳ್ಳಾಲ ಕಾಂಗ್ರೆಸ್ಸಿನ ಮುಖಂಡರು ಆಗಿರುವಂತಹ UB ಸಲೀಂರವರಿಗೆ ನಮ್ಮಿಂದ ಒಂದು ನೆನಪಿನ ಕಾಣಿಕೆ, ನಮ್ಮ ಈ ಆಧಾರದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ಯಾರೆಲ್ಲ ಬಂಗಾರ ಖರೀದಿ ಮಾಡ್ತಾರೋ ಆ ಸಂದರ್ಭದಲ್ಲೆಲ್ಲ ಆ್ಯಂಟಿಕ್ ಗೋಲ್ಡನ್ನು ನೆನಪಿಸಿಕೊಳ್ಳಿ ಅಂತ ಹೇಳಿಕೊಳ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎರಡು ಶುಭ ನುಡಿಯ ಮಾತುಗಳು ಶ್ರೀಯುತ UB ಸಲೀಂರವರಿಂದ. ಆಂಟಿಕ್ ಆಭರಣ ಮಳಿಗೆ ಬಹುಶಃ ಉಳ್ಳಾಳದಲ್ಲಿ ಇವತ್ತು ಉಳ್ಳಾಳದ ಹೃದಯ ಭಾಗವಾಗಿರುವ ಈ ತುಕ್ಕೋಟು ಪರಿಸರದಲ್ಲಿ ಉದ್ಘಾಟನೆಗೊಂಡಿರುವುದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗಕ್ಕೇ ಒಂದು ಆಭರಣದ ಬಹಳ ದೊಡ್ಡ ಮಳಿಗೆಗಳೇ ಒಂದಾಗಿದೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಬಹುಶಃ ಆಂಟಿಕ್ ಸಂಸ್ಥೆ ನೋಡಿದಾಗ ಇಡೀ ಮಂಗಳೂರು ನಗರದಲ್ಲಿರ್ತಕ್ಕಂಥ ಬೃಹತ್ ಮಟ್ಟದ ಈ ಆಭರಣಗಳ ಮಳಿಗೆಗೆ ಹೋಲಿಕೆ ಮಾಡತಕ್ಕಂಥ ಗರಿಷ್ಠ ಮಟ್ಟಕ್ಕೆ ಇವತ್ತು ಪೈಪೋಟಿಯನ್ನು ನೀಡಬಲ್ಲಂಥ ಒಂದು ಸಂಸ್ಥೆ ಅಂತ ಮುನ್ನೋಟಕ್ಕೆ ಇದು ಕಾಣ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಸಂಸ್ಥೆಯ ಪಾಲುದಾರರಲ್ಲಿ ಎಲ್ಲರೂ ನನ್ನ ಆತ್ಮೀಯ ಮಿತ್ರರೇ, ಅದರಲ್ಲೂ ವಿಶೇಷವಾಗಿ ಸಲಾಂರವರು ನನ್ನ ಆತ್ಮೀಯ ಮಿತ್ರರು ಈ ಸಂಸ್ಥೆಯಲ್ಲಿ ಉದ್ಘಾಟನೆಗೊಳ್ಳಿಕ್ಕಿದೆ ಅಂತ ಹೇಳಿದಾಗ ಎಲ್ಲ ಈ ಪ್ರದೇಶದ ಮುಖ್ಯ ಅತಿಥಿಗಳನ್ನು ಯಾರ್ಯಾರು ಬೇಕಂತ ಹೇಳಿಕೊಂಡು ಕರೆಸುವಂಥ ಒಂದು ಸನ್ನಿವೇಶದಲ್ಲಿ ನಾನು ಭಾಗವಹಿಸಿಕೊಂಡು ಎಲ್ಲರನ್ನ ಕರೆಸುವುದರಲ್ಲಿ ನಾನು ಕೂಡ ಭಾಗವಹಿಸಿಕೊಂಡು ನನಗೂ ಇದು ಅನಿಸ್ತಾ ಇದೆ ಬಹುಶಃ ನನ್ನ ಸಂಸ್ಥೆ ಅಂತ ಹೇಳ್ಕೊಂಡು. ಆದ್ದರಿಂದಾಗಿ ಈ ಸಂಸ್ಥೆ ಈ ಭಾಗದಲ್ಲಿ ಒಂದು ಯಶಸ್ವಿ ಮಳಿಗೆಯಾಗಿ ಮುಂದಿನ ದಿನಗಳಲ್ಲಿ ಬೆಳೆದು ಬಂದು ಎಲ್ಲರಿಗೂ ಪೈಪೋಟಿಯನ್ನು ನೀಡಿ ಒಂದು ಉತ್ತಮ ಆಭರಣ ಮಳಿಗೆ ಮತ್ತು ಅದೇ ರೀತಿ ಗ್ರಾಹಕರಿಗೂ ಕೂಡ ಒಂದು ಉತ್ತಮ ಸಂಸ್ಥೆಯಾಗಿ ಗ್ರಾಹಕರ ನಿರೀಕ್ಷೆ ಏನಿದೆ ಈ ನಿರೀಕ್ಷೆಯನ್ನು ಈಡೇರಿಸತಕ್ಕಂಥ ಮಟ್ಟಕ್ಕೆ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಸಂಸ್ಥೆಗೆ ಮತ್ತೊಮ್ಮೆ ಶುಭ ಹಾರೈಸಿ ಎಲ್ಲ ಪಾಲುದಾರರಿಗೂ ನಾನು ಭವಿಷ್ಯದ ದಿನಗಳಲ್ಲಿ ಶುಭವನ್ನು ಹಾರಿಸಿ ನನ್ನ ಮಾತನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಶ್ರೀಯುತ ಸಿರಿಲ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆ ಕರೆಯುತ್ತಾ ಇದ್ದೇನೆ. ಸಿರಿಲ್ ಡಿಸೋಜ, ವಂದನೆಗಳು. ನಿಮ್ಮ ಸಹಕಾರ ಯಾವತ್ತೂ ಈ ಸಂಸ್ಥೆಗೆ ಇರಲಿ ಅಂತ ಕೇಳಿಕೊಳ್ತಾ ಈ ಕಟ್ಟಡದ ಮಾಲಕರು ಶ್ರೀಯುತ ಸೀತಾರಾಮ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಅವರಿಗೆ ನಮ್ಮೊಂದು ನೆನಪಿನ ಕಾಣಿಕೆ ಸಂಸ್ಥೆಯ ಪಾಲುದಾರರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸೀತಾರಾಮ್ರವರು ಅವರ ಮಗ ಸಹಿತ ಇಲ್ಲಿಗೆ ಬಂದಿದ್ದಾರೆ. ಶ್ರೀಯುತ ಸೀತಾರಾಮ್ ಅವರ ಮಗನನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ವಿಷ್ಣು ಅವರನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ನಿಮ್ಮ ಸಹಕಾರ ಅತ್ಯಂತವಾಗಿ ಈ ಸಂಸ್ಥೆಗೆ ಬೇಕು. ಮುಂದಕ್ಕೂ ನಿಮ್ಮ ಮತ್ತು ಈ ಸಂಸ್ಥೆಯ ಪಾಲುದಾರರ ಸಂಬಂಧ ಅದು ಅವಿನಾವ ಭಾವದ ಸಂಬಂಧವಾಗಿ ಮುಂದುವರಿಯಲಿ. ಈ ಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಯಾವತ್ತೂ ಇರಲಿ ಅಂತ ಕೇಳಿಕೊಳ್ತಾ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಹಾಗೆಯೇ ಇಲ್ಲಿ ಒಂದು ಅದೃಷ್ಟ ವಿಜೇತದ ಡ್ರಾವನ್ನು ಲಕ್ಕಿ ಕೂಪನನ್ನು ಸಂಸ್ಥೆಯವರು ಏರ್ಪಡಿಸಿದ್ದಾರೆ. ನಿಮ್ಮ ಹೆಸರು, ಮೊಬೈಲ್ ನಂಬರ್, ವಿಳಾಸವನ್ನು ಬರೆದು
ಚೀಟಿಯಲ್ಲಿ ಬರೆದು ಅವರೇ ಒದಗಿಸಿದಂತಹ ಚೀಟಿ ಅದನ್ನು ಇಲ್ಲಿರುವಂತಹ ಅದೃಷ್ಟ ಯೋಜನೆಗೆ ಡಬ್ಬಗೆ ಹಾಕಿದಲ್ಲಿ ಬಾಕ್ಸಿಗೆ ಹಾಕಿದಲ್ಲಿ ಪ್ರತಿ ಗಂಟೆಗೆ ಒಂದು ಸಲ ಅದೃಷ್ಟ ವಿಜೇತರ ಡ್ರಾ ನಡೆಯಲಿಕ್ಕಿದೆ. ಅದೃಷ್ಟ ವಿಜೇತರಾಗಿ ಗೆದ್ದವರಿಗೆ 10,000 ರೂಪಾಯಿಯ ಬಹುಮಾನ ಈ ಸಂಸ್ಥೆಯಿಂದ ನೀಡಲ್ಪಡುತ್ತದೆ. ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳಿ. ನಿಮ್ಮ ಅದೃಷ್ಟದ ಕೂಪನನ್ನು ಹೆಸರು ತುಂಬಿಸಿ ಮೊಬೈಲ್ ನಂಬರ್ ದಾಖಲಿಸಿ ಸಂಸ್ಥೆ ಕೊಟ್ಟಿರುವಂತಹ ಅಲ್ಲಿಯ ಬಾಕ್ಸ್ಗೆ ಹಾಕಿ ನಿಮಗೆ ಪ್ರತಿ ಗಂಟೆಗೊಮ್ಮೆ 10,000 ಗೆಲ್ಲುವ ಅವಕಾಶ. ಆತ್ಮೀಯ ಬಂಧುಗಳೇ, ವರ್ಲ್ಡ್ KMCCಯ ಕಾರ್ಯದರ್ಶಿಯವರು ಕಾರ್ಯದರ್ಶಿಗಳ ನಮ್ಮೊಂದಿಗಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಅವರಿಗೆ ಸಂಸ್ಥೆಯ ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಸಂಸ್ಥೆಯ ಪಾಲುದಾರರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಖಾದರ್ ಚೆಂಗಳ ಇವರಿಗೆ ಸಂಸ್ಥೆಯ ವತಿಯಿಂದ ಒಂದು ಅತ್ಯಂತ ನೆನಪಿನ ಕಾಣಿಕೆ. ಖಾದರ್ ಚೆಂಗಳ, ಶ್ರೀಯುತ ಖಾದರ್ ಚೆಂಗಳ KMCCಯ ವರ್ಲ್ಡ್ ಕಾರ್ಯದರ್ಶಿಗಳು, ಅವರಿಗೆ ಅತ್ಯಂತ ಅಭಿಮಾನದ ನೆನಪಿನ ಕಾಣಿಕೆ. ನಿಮ್ಮ ಸಹಕಾರ ಯಾವತ್ತೂ ನಮ್ಮೊಂದಿಗಿರಲಿ. ನಿಮ್ಮ ಆ ಒಂದು ಔದಾರ್ಯಪೂರ್ಣ ಸಹಕಾರದೊಂದಿಗೆ ಈ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿ ಅಂತ ಕೇಳಿಕೊಳ್ತಾ ಅವರಿಗೆ ವಂದನೆಗಳು. ಇದೀಗ ನಮ್ಮ CPIಎಂ ಮುಖಂಡರು ಶ್ರೀಯುತ ಕೃಷ್ಣಪ್ಪ ಸಾಲ್ಯಾಟ್ರವರ ಅತ್ಯಂತ ಹಿರಿಯರು, ಅವರ ಕೋಟೆಗಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಬ್ಯಾಂಕಿನಲ್ಲಿ ಚುನಾವಣೆಯ ತಯಾರಿಗಳು ಅದರ ತುರ್ತು ಒತ್ತಡದ ಮಧ್ಯೆಯೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು 2 ಶುಭ ಹಾರೈಕೆಯ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀಯುತ ಮಂಜಪ್ಪ ಕಾರಣವರ್ ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಯನ್ನು ಬೇಡಿಕೊಳ್ತಾ ಇದ್ದೇವೆ. ಇಡೀ ಈ ಒಂದು ಉಳ್ಳಾಲ ನಗರಸಭೆಯ ಕೇಂದ್ರ ಸ್ಥಳ ತೊಕ್ಕೋಟು ಪ್ರದೇಶ. ಇನ್ನು ತೊಕ್ಕೋಟು ಪ್ರದೇಶ ಇಡೀ ನಮ್ಮ ಈ ಮೇಲ್ದು ಕೇರಳದ ಸಂಪರ್ಕದಂಚಿನ ರಸ್ತೆ, ಆಮೇಲೆ ನಮ್ಮ ರಾಜ್ಯ ಹೆದ್ದಾರಿ ಕೋಣಾಜೆ ಆದಕ್ಕೆ ಸಂಪರ್ಕದ ರಸ್ತೆ. ಈ ಭಾಗಗಳು ಇತ್ತೆ ಬೇರೆ ಬೇರೆ ರೀತಿಯಲ್ಲಿ ಭಾರಿ ಶೀಘ್ರ ರೀತಿಯಲ್ಲಿ ನಗರಗಳು ಬೆಳವಣಿಗೆ ಆಗುತ್ತಿರಂಚಿನ ಪುಟ್ಟಡು. ಇನ್ನು ಈ ಒಂದು ನಗರಗೂ ಈ ಒಂದು ಸಂಸ್ಥೆ ಬಂಗಾರ ಮತ್ತು ವಜ್ರದ ಈ ಒಂದು ಸಂಸ್ಥೆ ಓಪನ್ ಮಾಡ್ತದೆ. ಬೇರೆ ಪಂಡ ಒಂದು ಮೀಟರ್ ಬಂಗಾರಕ್ಕೆ ಅಥವಾ ವಜ್ರಗೂ ದಿನ ಕಡೆ ದರ ಹೆಚ್ಚಾಗಿ ಇತ್ತಿನ ಪಡ್ತದೆ. ಬಂಗಾರ ಅವಶ್ಯಕತೆ ಒಪ್ಪಣಗ ಬಂಗಾರ ಖರೀದಿಸೋಣ ಹಾಕೊಂಡು ವಾರ ಕಷ್ಟಪಡ್ತಿರೋದ ಅಥವಾ ಸುಖಪಲ್ಲ ನೀನು ಖರೀದಿಸೋಣ ಹಾಕೊಂಡು ಅಂಚಿನ ಒಂದು ಅವಕಾಶನು ಈ ಒಂದು ಸಂಸ್ಥೆ ಈ ನಗರಗೂ ಮಲ್ತು ಕೊಟ್ಟರು. ಇದು ಬಾರಿ ಅವಶ್ಯಕತೆ ಇತ್ತಿನಗಳಿಗೆ ಬಾರಿ ಅನುಕೂಲವಾಯಿನ ಅಂಚಿನ ಒಂದು ವ್ಯವಸ್ಥೆನೆ ಕಲ್ಪಿಸಿಕೊಡ್ತೇವೆ. ಅಂಚಾದ ಕೂಡ ನಮ್ಮ ಈ ತೊಕ್ಕೋಟು ಪ್ರದೇಶ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಯಾವೊಂದು ಕೋಪನಂಚಿನ ಕೊಟ್ಟರು ಇಂಚಿನ ಒಂದು ಸ್ವಚ್ಛವಾಯಿನ ಒಂದು ವಿಶ್ವಾಸವಾಯಿನ ಒಂದು ಸಂಸ್ಥೆ ಮೂಲಕ ಉದ್ಘಾಟನಾಪಿನ ಅವಶ್ಯಕತೆ ಇರ್ತದೆ. ಐನು ಈ ಪಾಲುದಾರರು ಮಸೂದೆ ಅಂಚದ ಅಕ್ಲಿಗೆ ಅಭಿನಂದನೆ ಸಲ್ಲಿಸೋಣ. ಒಟ್ಟಿಗೆನೆ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆದ ಯಶಸ್ವಿಯಾದ ಈ ಊರ್ದ ಮಂಗಳೂರು ಕೇರಳ ಮಟ್ಟ ಈ ಒಂದು ಜನಗಳಿಗೆ ಒಂದು ಅವಶ್ಯಕ ವ್ಯವಸ್ಥೆ ಮಕ್ಕಳಿಗೆ ಆವರಣ ಪಂಡಿದ ಅವಕಾಶದ ವಂದನೆ ಸಲ್ಲಿಸಿದೆ ಎನ್ನಪಟ್ಟು. ಶ್ರೀಯುತ ಕೃಷ್ಣಪ್ಪ ಸಾಲೆ ಅವರ ಸಹಕಾರ ಮುಂದಕ್ಕೆ ಯಾವತ್ತೂ ನಮ್ಮೊಂದಿಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇಬ್ಬರು ಅತಿಥಿಗಳು ನಮ್ಮೊಂದಿಗಿದ್ದಾರೆ. ವಂದನೆಗಳು ಶ್ರೀಯುತ ಕೃಷ್ಣಪ್ಪ ಸಾಲೇರವರೇ. ಇಂಜಿನಿಯರ್ ಅಬ್ದುಲ್ ಸಮಾದ್ ರವರು ವೇದಿಕೆಗೆ ಬಂದು ನಮ್ಮಂತೆ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಯುತ ಅಬ್ದುಲ್ ಸಮಾದ್ ಇಂಜಿನಿಯರ್ ಅವರು ಒಂದು ವೇದಿಕೆಯಲ್ಲಿ ನಮ್ಮ ನೆನಪಿನ ಕಾಣಿಕೆಯ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಮ್ಮೊಂದಿಗೆ STPI ಉಳ್ಳಾಲ ಇದರ ಅಧ್ಯಕ್ಷರು ಶ್ರೀಯುತ ಬಶೀರ್ ಅವರಿದ್ದಾರೆ. ಅಬ್ದುಲ್ ಬಶೀರ್ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದು ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ. ಅವರು ಶುಭ ನುಡಿಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ಪೀಕರ್ ಸಾಹೇಬ್ರೆ, ತುಂಬಾ ಸಂತೋಷದ ವಿಚಾರ. ಉತ್ತಮವಾದ ಹ್ಯಾಂಡಿಕ್ ಗೋಲ್ಡ್ ಅಂಡ್ ಡೈಮಂಡ್ ಎಂಬ ಸಂಸ್ಥೆ ತೊಕ್ಕೋಟಿನ ಹೃದಯ ಭಾಗದಲ್ಲಿ ಉದ್ಘಾಟನೆಗೊಂಡಿದೆ. ಈ ಸಂದರ್ಭದಲ್ಲಿ
ಈ ಸಂಸ್ಥೆಯು ಅತ್ಯುತ್ತಮವಾಗಿ ಪಾರದರ್ಶಕವಾಗಿ ಎಲ್ಲ ಜನರಿಗೆ ಸದುಪಯೋಗವಾಗಲಿ, ಈ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ, ಇದು ಈ ಸಂಸ್ಥೆಯು ಉನ್ನತ ಮಟ್ಟಕ್ಕೆ ಏರಲಿ ಶುಭ ಹಾರೈಸುತ್ತಾ ಏನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಈ ಸಂಸ್ಥೆಯ ಎಲ್ಲ ಮಾಲಕರಿಗೂ ಎಲ್ಲ ಗಣ್ಯರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಸಂಸ್ಥೆಗೆ ಶುಭ ಹಾರೈಸಿದಂತಹ ಎಸ್ಟಿಪಿಐ ಅಧ್ಯಕ್ಷರು ಶ್ರೀಯುತ ಅಬ್ದುಲ್ ಬಶೀರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಸಂಸ್ಥೆಯ ಪಾಲುದಾರರು ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿ. ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿಯ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಅಬ್ದುಲ್ ಬಶೀರ್ ಉಳ್ಳಾಲ ಎಸ್ಟಿಪಿಐ ಅಧ್ಯಕ್ಷರು ಅವರಿಗೆ ಒಂದು ನಮ್ಮ ನೆನಪಿನ ಕಾಣಿಕೆ. ನಮ್ಮ ನೆನಪು ಯಾವತ್ತೂ ನಿಮ್ಮೊಂದಿಗೆ ಇರಲಿ. ಯಾರೆಲ್ಲ ಚಿನ್ನಾಭರಣಗಳನ್ನು ಖರೀದಿ ಮಾಡ್ತಾರೋ ಆ ಸಂದರ್ಭದಲ್ಲಿ ನಮ್ಮನ್ನು ನೆನಪಿಸಿಕೊಳ್ಳಿ, ಅವರಿಗೆ ನಮ್ಮ ನೆನಪನ್ನು ಮಾಡಿ ಅಂತ ಹೇಳಿಕೊಳ್ತಾ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದೀಗ ಸಂಸ್ಥೆಯ ಗಂಟೆಗೊಂದು ಅದೃಷ್ಟ ಡ್ರಾ ಯೋಜನೆಯ ಮತ್ತೊಂದು ಡ್ರಾ ನಡೆಯಲಿಕ್ಕಿದೆ. ಅದನ್ನು ಸಾರ್ವಜನಿಕ ಬಂಧುಗಳು ಬಂದು ಆ ಅದೃಷ್ಟ ಚೀಟಿಯನ್ನು ಎತ್ತುವ ಮೂಲಕವಾಗಿ ಈಗಿನ 10,000 ವಿಜೇತರು ಯಾರು ಎಂದು ತೀರ್ಮಾನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಲ್ಲಿ ಅದೃಷ್ಟ ಡ್ರಾ ಸಾರ್ವಜನಿಕ ಬಂಧುಗಳು ಬಂದು ಅದೃಷ್ಟವನ್ನು ಪರೀಕ್ಷಿಸಿ ಯಾರಿಗೆ ಇವತ್ತಿನ ಈ ಗಂಟೆಯ 10,000 ಬಹುಮಾನ ಎನ್ನುವುದನ್ನು ನಾವು ನಿಗದಿಪಡಿಸುವ. ಈಗ ಅದೃಷ್ಟ ಯೋಜನೆಯ ಡ್ರಾ ಫಲಿತಾಂಶ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲರವರು ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಅತ್ಯಂತ ಅವರು ಸಂಸ್ಥೆಯನ್ನು ನೋಡಿ ಬರಲಿಲ್ಲ, ಒಳಗೆ ಹೋಗಿ ಬರಲಿಲ್ಲ. ಸತ್ಯನ ಅವರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆಯ ವತಿಯಿಂದ ಅವರಿಗೆ ತುಂಬ ಹೃದಯದ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಶ್ರೀಯುತ ಸತೀಶ್ ಕುಂಪಲ ಅವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ಸಲ್ಲಿಸ್ತಾ ಅವರ ಸಹಕಾರ ಯಾವತ್ತೂ ಬೇಕು. ಮೊನ್ನೆ ಮನೆಗೆ ಹೋದಾಗಲೇ ಹೇಳಿದ್ರು, ಮಗಳಿಗೆ ಮದುವೆ ಮುಂದಿನ ಚಿನ್ನಾಭರಣವನ್ನು ನಿಮ್ಮಲ್ಲಿಯೇ ಖರೀದಿಸ್ತೇನೆ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಅವರ ಆ ಭರವಸೆಯ ಮಾತುಗಳೊಂದಿಗೆ ಅವರ ಸಹಕಾರ ಯಾವತ್ತಿದೆ ಅಂತ ಹೇಳಿಕೊಳ್ತಾ ಎರಡು ಶುಭ ನುಡಿಯ ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಸತೀಶ್ ಕುಂಪಲರವರಿಗೆ ಒಂದು ನಮ್ಮ ನೆನಪಿನ ಕಾಣಿಕೆ. ನಿಮ್ಮ ಸಹಕಾರ ಯಾವತ್ತೂ ನಮ್ಮೊಂದಿಗೆ ಬೇಕು. ಉದ್ಘಾಟನೆ ಆಗಿದೆ. ಅತ್ಯಂತ ಸ್ಪರ್ಧಾತ್ಮಕ ಬೆಲೆಯಲ್ಲಿ ನಿಮಗೆ ಮಿತ ಬೆಲೆಯಲ್ಲಿ ಚಿನ್ನಾಭರಣಗಳನ್ನು ಖರೀದಿಸಬಹುದು ಎನ್ನುವಂತಹ ಸಂದೇಶವನ್ನು ಅವರಿಗೆಲ್ಲ ನೀಡಿ ಅಂತ ಹೇಳಿಕೊಡುತ್ತಾ ಇದೀಗ ಅವರಿಂದ ಶುಭಾಶಯದ ಮಾತುಗಳು, ವಂದನೆಗಳು. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು, ಸದಸ್ಯರು, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಮೇಶ್ ಶೆಟ್ಟರು ಸೇರಿರುವಂಥ ಎಲ್ಲ ಆತ್ಮೀಯರು, ನಮ್ಮ ಸಲೀಮರು, ಕರ್ನಾಟಕ ಸ್ವಾಮಿನ ಮಾಲಕರು, ನಮ್ಮ ಗೀತಾಬಾಯಿ, ಈ ಒಂದು ಸಂಸ್ಥೆಯ ಮಾಲಕರು, ಆ್ಯಂಟಿಕ್ ಗೋಲ್ಡ್ ಮತ್ತು ಡೈಮಂಡ್ ಇದರ ಒಂದು ವಿನೂತನವಾದ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡೋದರ ಮುಖಾಂತರ ಇವಾಗ ತೊಕ್ಕೋಡು ಯಾವ ರೀತಿ ಬೆಳೀತದೆ, ನಗರ ಪ್ರದೇಶವಾಗಿ ಪಟ್ಟಣ ಪ್ರದೇಶವಾಗಿ ಯಾವ ರೀತಿ ಬೆಳೀತದೆ, ಅದಕ್ಕೆ ತಕ್ಕದಾದ ರೀತಿಯಲ್ಲಿ ಈ ರೀತಿಯ ಒಂದು ಮಳಿಗೆಯನ್ನು ಪ್ರಾರಂಭ ಮಾಡೋದರ ಮುಖಾಂತರ ನಮ್ಮ ಊರಿಗೆ ಒಂದು ದೊಡ್ಡ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಇದರ ಮಾಲಕರು ಮಾಡಿದ್ದಾರೆ. ಪ್ರಥಮವಾಗಿ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಈ ರೀತಿಯ ಸಂಸ್ಥೆಗಳು ನಮ್ಮ ಸುತ್ತಮುತ್ತ ಬೆಳೆದಾಗ ನಮ್ಮ ಊರು ಬೆಳೀತದೆ, ನಮ್ಮ ಊರಿನಲ್ಲಿರುವ ಅನೇಕ ಜನರಿಗೆ ಉದ್ಯೋಗ ಸಿಗ್ತದೆ. ಅದರ ಮುಖಾಂತರ ತುಂಬ ಒಳ್ಳೆಯ ರೀತಿಯ ಪ್ರಯೋಜನ ಆಗ್ತದೆ. ಈ ರೀತಿಯ ಆ್ಯಂಟಿಕ್ ಗೋಲ್ಡ್ ಮತ್ತು ಡೈಮಂಡ್ ಪರ್ಚೇಸ್ ಮಾಡಲಿಕ್ಕೆ ಮಂಗಳೂರಿಗೆ, ಕಾಸರಗೋಡಿಗೆ ಹೋಗುವ ಬದಲು
ಅವರು ಕಾಸರಗೋಡಿನಲ್ಲಿ ಈ ರೀತಿಯ ದೊಡ್ಡ ಮಳಿಗೆಯನ್ನ ಇರುವವರು. ಆದ್ದರಿಂದ ಇಲ್ಲಿ ಕೂಡ ಮಾಡಿದ್ರಿಂದ ಕಡಿಮೆ ದರದಲ್ಲಿ ಒಳ್ಳೆಯ ರೀತಿಯ ಚಿನ್ನಾಭರಣ ಕೂಡ ಇಲ್ಲಿ ಸಿಗ್ತದೆ ಎನ್ನುವುದನ್ನು ನಾನು ಈಗಾಗಲೇ ತಿಳ್ಕೊಂಡಿದ್ದೇನೆ. ಒಂದು 30 ವರ್ಷಗಳ ಅನುಭವ ಇರುವಂತಹ ಈ ಒಂದು ಸಂಸ್ಥೆಯ ಮುಖಾಂತರ ವ್ಯಾವಹಾರಿಕವಾಗಿ ಅಲ್ಲದೆ ಸಮಾಜಮುಖಿಯಾಗಿ ಕೂಡ ಕೆಲಸ ಮಾಡುವಂತಹ ಒಂದು ಅವಧಾನ ಇರುವಂತಹ ಇದರ ಮಾಲಕರು ಅಂತ ನಾನು ತಿಳ್ಕೊಂಡಿದ್ದೇನೆ. ಸಮಾಜದ ಬಗ್ಗೆ ಯಾರು ಕಾಳಜಿ ಇಟ್ಟು ಕೆಲಸ ಯಾರು ಮಾಡ್ತಾರೆ ಅವರ ವ್ಯಾಪಾರ ಕೂಡ ಖಂಡಿತವಾಗಿ ನಿರಂತರವಾಗಿ ಬೆಳೀತಾರೆ. ನಮ್ಮ ಇನ್ಫೋಸಿಸ್ನ ಹಿರಿಯರು ಒಂದು ಮಾತು ಹೇಳಿದ್ರು, ನಾವು ಯಾವಾಗಲೂ ಲಕ್ಷ್ಮಿ ಹಿಂದುಗಡೆ ಹೋಗುವುದಕ್ಕಿಂತ ನಮ್ಮ ಕರ್ತವ್ಯ ಹಿಂದುಗಡೆ ಹೋದ್ರೆ ಅದರಲ್ಲಿ ಯಶಸ್ಸಾದಾಗ ಖಂಡಿತವಾಗಿ ಲಕ್ಷ್ಮಿ ನಮ್ಮ ಹಿಂದುಗಡೆ ಬರ್ತಾರೆ, ಯಾವತ್ತೂ ಶಾಶ್ವತವಾಗಿ ಇರ್ತಾರೆ ಅಂತ. ಅದೇ ರೀತಿ ಈ ಸಂಸ್ಥೆಯವರು ಕೂಡ ನಮ್ಮಿಂದ ಸಮಾಜದ ಬಂಗಾರ ಖರೀದಿ ಮಾಡುವುದಕ್ಕೆ ಬರಲು ಸಾಮಾನ್ಯವಾಗಿ ಮದುವೆ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ. ಅವಾಗ ತುಂಬಾ ಕಷ್ಟದಲ್ಲಿ ಇರ್ತಾರೆ. ಆವಾಗ ನಾವು ಕೂಡ ಅವರಿಗೆ ಒಂದು ಸ್ವಲ್ಪ ಸಹಕಾರ ಮಾಡಿದ್ರೆ ಖಂಡಿತವಾಗಿ ಅವರು ಕೂಡ ನಿರಂತರವಾಗಿ ಸಂಸ್ಥೆಯ ಜೊತೆಗೆ ಇರ್ತಾರೆ. ಈ ಮೂಲಕ ಈ ಒಂದು ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಬೆಳೆಯಲಿ. ಇವತ್ತು ಸೇರಿರುವಂತಹ ಜನಸ್ತೋಮ ನೋಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಚಿನ್ನಾಭರಣ ಇದು ಮಳಿಗೆಯಾಗಿ ನಮಗೆಲ್ಲ ಒಳ್ಳೆಯ ಕೊಡುಗೆಯನ್ನು ಕೊಡುತ್ತದೆ. ಇದರ ಮಾಲಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಗರ ಪ್ರದೇಶಗಳಲ್ಲಿ ಈ ರೀತಿಯ ಮಳಿಗೆ ಪ್ರಾರಂಭ ಮಾಡಲಿಕ್ಕೆ ದೇವರವರಿಗೆ ಶ್ರೀಕೃಷ್ಣ ಪರಮಾತ್ಮನು ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಎರಡನೆಯ ಡ್ರಾ. ಪ್ರತಿ ಗಂಟೆಗೊಮ್ಮೆ ಅದೃಷ್ಟ ವಿಜೇತರನ್ನು ಆಯ್ಕೆ ಮಾಡಿ ಅವರಿಗೆ 10,000 ಬಹುಮಾನ. ಶ್ರೀಯುತ ಸತೀಶ್ ಕುಂಬಳರವರು. ಯಾವುದೇ ಖರೀದಿ ಬೇಡ, ಕೇವಲ ನಿಮ್ಮ ಹೆಸರು ನಮೂದಿಸಿ ಹಾಕಿದರೆ ಸಾಕು. ಈಗ ಎರಡನೇ ಅದೃಷ್ಟ ಡ್ರಾ ಯೋಜನೆ. ಅದೃಷ್ಟ ವಿಜೇತರಿಗೆ 10,000 ರೂಪಾಯಿಯ ಬಹುಮಾನವನ್ನು ಕೊಡುಗೆಯಾಗಿ ಸಿಗಲಿಕ್ಕಿದೆ. ಒಟ್ಟು 20 ಡ್ರಾಗಳು 20 ಗಂಟೆಯಲ್ಲಿ ನಡೆಯಲಿಕ್ಕಿದೆ. ಮೊಯ್ಸಿನ್ ಮೊಬೈಲ್ ನಂಬರ್ 944. ಮೊಯ್ಸಿನ್, ನೀವು ಬಂದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಈ ಅದೃಷ್ಟ ಬಹುಮಾನವನ್ನು ಪಡೆದುಕೊಳ್ಳಬಹುದು. ಮೊಯ್ಸಿನ್ ಅವರು ಸ್ಥಳದಲ್ಲಿ ಇರತಕ್ಕದ್ದು. ವಂದನೆಗಳು ಶ್ರೀಯುತ ಸತೀಶ್ ಕುಂಬಳರವರಿಗೆ. ಇಲ್ಲೇ ಇದ್ದಾರೆ ಮೊಯ್ಸಿನ್ ಅವರು. ಅವರಿಗೆ ಈ ಒಂದು ಅದೃಷ್ಟ ವಿಜೇತ ಬಹುಮಾನವನ್ನು ಸಂಸ್ಥೆಯ ಪಾಲುದಾರರು ಈಗ ಕೊಡಲಿಕ್ಕಿದ್ದಾರೆ. ಇದು ಎರಡನೇ ಡ್ರಾ. ನೆನಪಿರಲಿ, ಮುಂದಕ್ಕೆ 18 ಡ್ರಾಗಳು ನಡೆಯಲಿಕ್ಕಿವೆ. ಎಲ್ಲರೂ ತಮ್ಮ ಅಲ್ಲಿ ಕೊಟ್ಟ ಕೂಪನ್ಗೆ ಹೆಸರು ತುಂಬಿಸಿ, ಮೊಬೈಲ್ ನಂಬರ್ ತುಂಬಿಸಿ ಈ ಒಂದು ಬಾಕ್ಸ್ಗೆ ಹಾಕಿ. ನಿಮಗೂ ಕೂಡ ಅದೃಷ್ಟ ವಿಜೇತರಾಗಿ 10,000 ಬಹುಮಾನವನ್ನು ಗೆಲ್ಲುವ ಅವಕಾಶ ಬರಬಹುದು. ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿ. ಒಟ್ಟು ಇಡೀ ದಿನದಲ್ಲಿ 20 ಡ್ರಾಗಳು ನಡೆಯಲಿಕ್ಕಿವೆ. ಹಾಗೆ ಲಯನ್ಸ್ ಕ್ಲಬ್ಬಿನ ಅಡಿಷನಲ್ ಕ್ಯಾಬಿನೆಟ್ ಸೆಕ್ರೆಟರಿ ಸಂಪುಟ ಕಾರ್ಯದರ್ಶಿಗಳು ನೌಷಾದ್ MM ಅವರು ಬನ್ನಿ. ಜಲಾಲ್ ರವರು ಮತ್ತು ನೌಷಾದ್ ರವರು ಮುಂದೆ ಬರಬೇಕಾಗಿ ವಿನಂತಿ. ನಮ್ಮಿಂದ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಂಟಿ ಗೋಲ್ಡ್ ಅಂಡ್ ಡೈಮಂಡ್ಸ್ ತೊಕ್ಕೋಟು ಮಂಗಳೂರು ಇದರ ವತಿಯಿಂದ ಈ ಒಂದು ನೆನಪಿನ ಕಾಣಿಕೆ. ಈ ನೆನಪು ಶಾಶ್ವತವಾಗಿರಲಿ. ನಿಮ್ಮ ಅನುಬಂಧ ಯಾವತ್ತೂ ಇರಲಿ. ಯಾರೆಲ್ಲ ಚಿನ್ನಾಭರಣಗಳನ್ನು ಖರೀದಿ ಮಾಡ್ತಾರೋ ಆ ಸಂದರ್ಭದಲ್ಲಿ ಆಂಟಿ ಗೋಲ್ಡ್ ಅನ್ನು ನೆನಪಿಸುವಂತಹ ಒಂದು ಕಾರ್ಯಕ್ರಮ ನಿಮ್ಮಿಂದ ಆಗಲಿ ಅಂತ ಹೇಳಿಕೊಡುತ್ತಾ ಶ್ರೀಯುತ ನೌಷಾದ್ ರವರು ಲಯನ್ಸ್ ಕ್ಲಬ್ಬಿನ ಅಡಿಷನಲ್ ಕ್ಯಾಬಿನೆಟ್ ಸೆಕ್ರೆಟರಿ. ಅಲ್ಲಿ ಗ್ರಾಹಕ ಬಂಧುಗಳಲ್ಲಿ ವಿನಂತಿ, ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ವಿಳಾಸ ಬರೆದು ನಿಮ್ಮ ಅದೃಷ್ಟ ಕೂಪನ್ ಅನ್ನು ಆ ಡಬ್ಬದಲ್ಲಿ ಹಾಕಿ. ಪ್ರತಿ ಗಂಟೆಗೊಮ್ಮೆ 10,000 ಬಹುಮಾನ ವಿಜೇತರ ಅದೃಷ್ಟ ಡ್ರಾ ನಡೆಯಲಿಕ್ಕಿದೆ. ನೀವು ಮಾಡಬೇಕಾದಿಷ್ಟೇ, ಯಾವುದೇ ಖರೀದಿ ಬೇಕಾಗಿಲ್ಲ. ನಿಮ್ಮ ಹೆಸರು ವಿಳಾಸ ನಂಬರ್ ಬರೆದು ಹಾಕಿದ್ರೆ ಸಾಕು. ಈಗ ಒಂದೆರಡು ಶುಭಾಶಯದ ಮಾತುಗಳು ಶ್ರೀಯುತ ಖಾದರ್ ಸಿಂಗ್. ನಮಸ್ಕಾರ. Very good presentation and new our antique gold in Kasaragod last
few years is going very wonderful show. Now we are wish in Mangalore also going very good, and this for our community and our peoples for good. Inshallah, very good. Thank you very much. ಪವಾಸ್ ಮಂಗಳೂರು ಸ್ಟೋರ್ ಹಾಗೆ ಆತು ಮಂಗಳೂರು ಸೋಷಿಯಲ್ ಮೀಡಿಯಾ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು NSUA ಅವರನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಇದೀಗ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿಯಾರ್ ನಮ್ಮೊಂದಿಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರು ನಮ್ಮನ್ನು ಉದ್ದೇಶಿಸಿ 2 ಶುಭ ನುಡಿಯ ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಆ್ಯಂಟಿ ಗೋಲ್ಡ್ ಡೈಮಂಡ್ಸ್ ಮತ್ತು ಈ ಶುಭ ಸಮಾರಂಭದಲ್ಲಿ ನಮ್ಮೊಂದಿಗೆ ಆಸೀನರಾದಂಥ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಕ್ಕನವರೇ, ಉಪಾಧ್ಯಕ್ಷರಾದಂಥ ಸಪ್ನಾ ಹರೀಶ್ ಅವರೇ, ಸಲೀಂ ಅವರೇ, ಈ ಭಾಗದ ಕೌನ್ಸಿಲರ್ ಗೀತಾಬಾಯಿ ಅವರೇ, ಅದೇ ರೀತಿ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರುಗಳೇ, ಭಾಳಷ್ಟು ಸಂತೋಷವಾಗ್ತಾಯಿದೆ. ಯಾಕಂತ ಹೇಳಿದರೆ ಮಂಗಳೂರಿನ ನಂತರ ಬೆಳೆಯುವಂತಹ ಒಂದು ಪ್ರದೇಶ ಅಂತ ಹೇಳಿದರೆ ಅದು ತೊಕ್ಕೋಟು. ಈಗ ಬಹಳಷ್ಟು ಉದ್ಯಮಿಗಳು ಕೂಡ ಈ ಒಂದು ಭಾಗಕ್ಕೆ ಬರ್ತಾ ಇದ್ದಾರೆ. ನಾವೆಲ್ಲ ಚಿನ್ನ ಅಥವಾ ಇನ್ನಿತರ ವಸ್ತುಗಳನ್ನು ಖರೀದಿಸಬೇಕಾದ್ರೆ ಮಂಗಳೂರಿಗೆ ಹೋಗಬೇಕಿತ್ತು. ಅದರ ಬದಲು ಇವತ್ತು ಈ ಪ್ರದೇಶದ ಗ್ರಾಮೀಣ ಪ್ರದೇಶದ ಜನರು, ಅದೇ ರೀತಿ ಎಲ್ಲ ಭಾಗದ ಜನರು ಕೇರಳದಿಂದ ಕೂಡ ಹತ್ತಿರ ನಮಗೆ ತೊಕ್ಕೋಟಾಗ್ತಾ ಇದೆ. ಎಲ್ಲ ಖರೀದಿಗಳಿಗೆ ಕೂಡ ಉತ್ತಮವಾದ ದೊಡ್ಡ ಈ ಒಂದು ಮಾಳಿಗೆಯಾಗಿದೆ. ಅದೇ ರೀತಿ ಇದರ ಮಾಲಕರು ಕೂಡ ಒಳ್ಳೆಯ ಸೌಹಾರ್ದದಲ್ಲಿ ಎಲ್ಲರೊಂದಿಗೆ ಬೆಳೆದು ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಆದ್ದರಿಂದ ಈ ವ್ಯಾಪಾರಕ್ಕೆ ಕೂಡ ಒಂದು ಒಳ್ಳೆಯ ಹೆಸರು ಬರಲಿ, ಅದೇ ರೀತಿ ಈ ಪ್ರದೇಶದಲ್ಲಿ ಇನ್ನಷ್ಟು ವ್ಯಾಪಾರಗಳಾಗಲಿ ಅಂತ ನಾನು ಆಶಿಸುತ್ತಾ ಈ ಮುಂದಕ್ಕೆ ಒಳ್ಳೆಯದಾಗಲಿ ಸರ್ವ ಧರ್ಮದ ದೇವರಲ್ಲಿ ಬೇಡಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ವಂದನೆಗಳು. ರಮೇಶ್ ಶೆಟ್ಟಿ ಬೋಳಿಯಾರ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅವರಿಗೆ ಸಂಸ್ಥೆಯ ಪಾಲುದಾರರು ಬಂದು ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿ. ಸಂಸ್ಥೆಯ ಪಾಲುದಾರರು ಹಾಗೆ ನಮ್ಮೊಂದಿಗೆ AH ಮೊಹಮ್ಮದ್ ರವರಿದ್ದಾರೆ. ಉದ್ಯಮಿಗಳು ಈಗಾಗಲೇ ಈ ಪರಿಸರದಲ್ಲಿ ಉದ್ಯಮದಲ್ಲಿ ಕರ್ನಾಟಕ ಸಾಮಿಲ್ ಮತ್ತು ಪ್ರೈವುಡ್ ಇದರ ಮಾಲಕರಾಗಿ ಅತ್ಯಂತ ಎಲ್ಲರಿಗೂ ಪರಿಚಿತರು. ಸಂಭಾವನಾ ವೇದಿಕೆ, ಶಾಂತಿ ಎಜುಕೇಷನ್ ಟ್ರಸ್ಟ್ ಉಳ್ಳಾಲ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಮಾಡಬೇಕು. ಅದಕ್ಕಿಂತ ಮೊದಲು ರಮೇಶನಿಗೆ ಸ್ಮರಣೆಗೆ ರಮೇಶ್ ಶೆಟ್ಟಿ ಬೋಳಿಯಾರ್, ಹಾಗೆ ಗೀತಾಬಾಯಿ, ಗೆಸ್ಟ್ ಗೀತಾಬಾಯಿ, ಸಪ್ನಾ ಹರೀಶ್, ಶ್ರೀಮತಿ ಶಶಿಕಲಾ ಇವರ ಸ್ಮರಣೆಯನ್ನು ನೀಡಬೇಕಾಗಿ ವಿನಂತಿ. ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ಅವರಿಗೆ ನಮ್ಮೊಂದು ಸಂಸ್ಥೆಯ ವತಿಯಿಂದ ಶ್ರೀಮತಿ ಶಶಿಕಲಾ, ನಮ್ಮೊಂದಿಗೆ ಆನಂದ ಶೆಟ್ಟಿ ಅವರಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸಿ ಅವರನ್ನು ಗುರುತಿಸ್ತಾ ಇದ್ದೇವೆ. ಶ್ರೀಯುತ ಶಶಿಕಲಾ ಸಂಸ್ಥೆಯ ಪಾಲುದಾರರು ಬನ್ನಿ. ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ಇವರಿಗೆ ನಮ್ಮೊಂದು ಗೌರವದ ನೆನಪಿನ ಕಾಣಿಕೆ ನಿಮ್ಮ ಸಹಕಾರ ಯಾವತ್ತೂ ಬೇಕು. ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್ ಅವರಿಗೂ ಕೂಡ ನಮ್ಮದೊಂದು ನೆನಪಿನ ಕಾಣಿಕೆ. ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರಾಗಿ ನಮ್ಮೊಂದಿಗೆ ಯಾವತ್ತೂ ಸಹಕಾರ ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ಅವರಿಗೆ ನಮ್ಮ ಗೌರವದ ಕಾಣಿಕೆ, ವಂದನೆಗಳು ಶ್ರೀಮತಿ ಸಪ್ನಾ ಹರೀಶ್ ಅವರಿಗೆ. ಹಾಗೆ ನಮ್ಮೊಂದಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ವೇಟ್ ಲಿಫ್ಟರ್ ಉಳ್ಳಾಲ ನಗರಸಭೆಯ ಸದಸ್ಯರು ಕುಮಾರಿ ಗೀತಾಬಾಯಿ ಅವರಿಗೂ ಕೂಡ ನಮ್ಮದೊಂದು ನೆನಪಿನ ಕಾಣಿಕೆ. ಈ ಸ್ಥಳೀಯ ಭಾಗದ ಕೌನ್ಸಿಲರ್ ಆಗಿ ನಿಮ್ಮ ಸಹಕಾರ ಯಾವತ್ತೂ ನಮಗೆ ಬೇಕು ಅಂತ ಹೇಳಿಕೊಳ್ಳುತ್ತಾ ನಿಮಗೆ ಅತ್ಯಂತ ಗೌರವದ ನೆನಪಿನ ಕಾಣಿಕೆ, ವಂದನೆಗಳು. ಹಾಗೆ ಈಗಿನ AH ಮೊಹಮ್ಮದ್ ರವರು ಉದ್ಯಮಿಗಳು ಅವರು ನಮ್ಮನ್ನು ಉದ್ದೇಶಿಸಿ ಶುಭ ನುಡಿಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಅಮೀನ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ಅಜ್ಮഈನ್. ನನಗೆ ಬಹಳ ಸಂತೋಷ ಆಗ್ತಿದೆ. ಅಂದರೆ ಆ್ಯಂಟಿ ಗೋಲ್ಡ್ ಶೋರೂಮ್ ಅದು ಕೂಡ ನನ್ನ ಸಂಬಂಧದವರದು ಆದ ಕಾರಣ ಇಂದು ನಮಗೆ 2 ಸಂತೋಷ. ಇವರಿಗೆ ಕಾಸರಗೋಡಿನಲ್ಲಿ ಶಾಪ್ ಉಂಟು, 35 ವರ್ಷದ್ದು ಸರ್ವೀಸ್ ಉಂಟು. ಆದ ಕಾರಣ ಎಲ್ಲಕ್ಕಿಂತ ಕಡಿಮೆ ದರದಲ್ಲಿ ಅವರಿಗೆ ಸೇಲ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆದ ಕಾರಣ ಎಲ್ಲರೂ ಇಲ್ಲಿಂದ ಖರೀದಿಸಬೇಕು ಅಂತ ಹೇಳ್ತೇನೆ. ಅದನ್ನು ದೇವರು ಅಲ್ಲಾಹನು ಇದನ್ನು ಭಾಳ
ಯಶಸ್ವಿ ಮಾಡಿ ಒಳ್ಳೆ ವ್ಯಾಪಾರ ಕೊಟ್ಟು ಇದನ್ನು ಇನ್ನೂ ಮೇಲಕ್ಕೆ ತರಬೇಕಂತ ಅಲ್ಲಾಹನ ಹತ್ರ ಪ್ರಾರ್ಥಿಸ್ತಾ ಅಸ್ಸಲಾಮು ಅಲೈಕುಂ. ಈ ಸಂಸ್ಥೆಯ ಪಾಲುದಾರರವರ ಸಂಬಂಧಿಯಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಎಚ್ ಮೊಹಮ್ಮದ್ ರವರು. ನಮ್ಮ ಸಂಪರ್ಕವನ್ನು ಅವರೇ ನಮಗೆ ಮಾಡಿಕೊಟ್ಟರು. ಅವರಿಗೆ ಅತ್ಯಂತ ಗೌರವದ ನಮನಗಳನ್ನು ಸಲ್ಲಿಸ್ತಾ ಇದೀಗ ಸಂಸ್ಥೆಯ ಪಾಲುದಾರರು ಅವರಿಗೊಂದು ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ಎಚ್ ಮೊಹಮ್ಮದ್ ರವರಿಗೆ ಅಲ್ಲಿ ಶಾಸಕರು ಶ್ರೀಯುತ ಟಿ ಖಾದರ್ ಅವರ ಆಪ್ತ ಸಹಾಯಕರು ಮನ್ಸೂರ್ ಮಂಚಿಲರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅಲ್ಲಿ ಪ್ರವಾಸ್ ಮಂಗಳೂರು ಸಂಸ್ಥೆಯ ಹಿತೈಷಿ ಬಂಧುಗಳು ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಅವರಿಗೆ ಒಂದು ನೆನಪಿನ ಕಾಣಿಕೆ. ಪ್ರವಾಸ್ ಮಂಗಳೂರು ಸ್ಟೋರ್ ಇದರ ಪ್ರವಾಸ್ ಮಂಗಳೂರವರಿಗೆ ನಮ್ಮದೊಂದು ನೆನಪಿನ ಕಾಣಿಕೆ. ನಿಮ್ಮ ಸಹಕಾರ ಯಾವತ್ತೂ ಈ ಸಂಸ್ಥೆಗೆ ಇಲ್ಲ ಅಂತ ಹೇಳಿಕೊಡುತ್ತಾ ನಿಮ್ಮ ಈ ಆಗಮನ ನಿಮ್ಮ ಈ ಸಹಕಾರ ನಮಗೆ ಸಂತಸ ತಂದಿದೆ. ನಿಮಗೆ ವಂದನೆಗಳಂತ ಹೇಳಿಕೊಡುತ್ತಾ ಮಂಗಳೂರು ಸೋಷಿಯಲ್ ಮೀಡಿಯಾ ಮತ್ತು ದಕ್ಷಿಣ ಕನ್ನಡ ಜನರಲ್ ಸೆಕ್ರೆಟರಿ NSCI ಇವರನ್ನು ಕೂಡ ಅತ್ಯಂತ ಆಧಾರದಿಂದ ಸ್ವಾಗತಿಸುತ್ತಾ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ನೆನಪಿನ ಕಾಣಿಕೆ ವಂದನೆಗಳು. ನಿಮ್ಮೆಲ್ಲರ ಸಹಕಾರ ಯಾವತ್ತೂ ಇಲ್ಲ ಅಂತ ಕೇಳಿಕೊಳ್ಳುತ್ತಾ ಆನಂದ ಶೆಟ್ಟಿ ಅವರಿದ್ದಾರೆ. ಶ್ರೀಯುತ ಆನಂದ ಶೆಟ್ಟಿ ಗಾಪಿಕಾಡು ಉಮಾಪುರಿ ಶ್ರೀ ಇದೀಗ ಅತುಲ್ ಮಂಗಳೂರು ಇವರಿಂದ ಒಂದೆರಡು ಮಾತುಗಳು. ಹಾರ್ಟಿ ಗುಡ್ ಮಾರ್ನಿಂಗ್ ಎವ್ರಿವನ್. ಇಲ್ಲಿ ಸೇರಿದಂಥ ನಮ್ಮ ಗೆಸ್ಟ್ಗಳು, ನಮ್ಮ ಸ್ಟೇಜಲ್ಲಿ ಡಿಗ್ನಿಟರೀಸ್ ಅಲ್ಲಿರುವವರು ಮತ್ತೆ ಎಲ್ಲ ಗೆಸ್ಟ್ಗಳಲ್ಲಿ ವಿಸಿಟ್ ಮಾಡಿದವರು, ಇವತ್ತು ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರ ಇನಾಗ್ರೇಷನ್ ಅಲ್ಲಿ ನಾವು ಇವತ್ತು ಬಂದಿದ್ದೇವೆ. ನಾನು ಬಂದಿದ್ದೇವೆ, ನಮ್ಮ ಜೊತೆ ಜನರು ಕೂಡ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸೊ ಫಸ್ಟ್ಲಿ ನಾನು ಇವರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತೇನೆ ಆಸಿಫ್ ಅವರಿಗೆ ಇದರ ಗ್ರ್ಯಾಂಡ್ ಓಪನಿಂಗ್ಗೆ. ಮತ್ತೆ ಇಲ್ಲಿ ಇವತ್ತು ಲಕ್ಕಿ ಡ್ರಾ ನಡೆದಿದೆ, ಇದರ ವಿನ್ನರ್ಸ್ಗೆ ಕೂಡ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೆ. ಮತ್ತೆ ವೆಲ್ಕಮ್ ಯು ಆಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು ಆತುಫ್ ಇವರಿಗೆ. ಇದೀಗ ಆನಂದ ಶೆಟ್ಟಿ ಅವರು ಉಳ್ಳಾಲ ಕಾಪಿಕಾಡು ಉಮಾಪುರಿ ಉಮಾಮಾರಿ ಮಹೇಶ್ವರಿ ದೇವಸ್ಥಾನದ ಪ್ರಮುಖರು ಹಾಗೂ ಬಿಜೆಪಿಯ ಮುಖಂಡರು ಅವರನ್ನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸಿದ ಸಂಸ್ಥೆಯ ಪಾಲುದಾರರು ಬಂದವರನ್ನು ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಆನಂದ ಶೆಟ್ಟಿ ಅವರಿಗೆ ಒಂದು ಸಂಸ್ಥೆಯ ವತಿಗೆ ನೆನಪಿನ ಕಾಣಿಕೆ ಉಳ್ಳಾಲ ಭಾಗ ಬಿಜೆಪಿ ಮುಖಂಡರು ಕಾಪಿಕಾಡು ಶ್ರೀ ಉಮಾ ಮಹೇಶ್ವರಿ ದೇವಸ್ಥಾನದ ಪ್ರಮುಖರು ಶ್ರೀ ಆನಂದ ಶೆಟ್ಟಿ ಅವರು. ನಿಮ್ಮ ಸಹಕಾರ ಯಾವತ್ತೂ ಇರಲಿ. ಯಾರೆಲ್ಲ ಚಿನ್ನಾಭರಣಗಳನ್ನು ಖರೀದಿ ಮಾಡ್ತಾರೋ ಆ ಸಂದರ್ಭದಲ್ಲಿ ಆಂಟಿಕ್ ಗೋಲ್ಡ್ ಅನ್ನು ನೆನಪಿಸಿಕೊಳ್ಳಿ ಅಂತ ಹೇಳಿಕೊಡ್ತಾ ಶ್ರೀಯುತ ಮೊಹಮ್ಮದ್ ಮನ್ಸೂರ್ ಅವರಿದ್ದಾರೆ. ಟಿ ಖಾದರ್ ಅವರ ಆಪ್ತ ಸಹಾಯಕರು ಅವರಿಗೆ ಒಂದು ನೆನಪಿನ ಕಾಣಿಕೆ. ಮನ್ಸೂರ್ ಮಂಚಿಲರ್ ಅವರಿಗೆ ಒಂದು ನಮ್ಮ ಗೌರವದ ಕಾಣಿಕೆ. ವಂದನೆಗಳು. ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳು. ನಿಮ್ಮೆಲ್ಲರ ಸಹಕಾರ ಯಾವತ್ತೂ ಇರಲಿ. ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿಯನ್, ಶ್ರೀಯುತ UB ಸಲೀಂ, ಶ್ರೀಮತಿ ಶಶಿಕಲಾ ಕುಮಾರಿ ಗೀತಾಬಾಯಿ, ಮನ್ಸೂರ್ ಮಂಚಿಲ, ಆನಂದ ಶೆಟ್ಟಿ, ಪ್ರವಾಸ್ ಮಂಗಳೂರು ಮತ್ತು ಆತುಫ್ ಮಂಗಳೂರು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲದೆಯೂ ಅದೃಷ್ಟಶಾಲಿಗಳಾಗಿ ನಿಮ್ಮ ಬಹುಮಾನವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಹೆಸರು, ವಿಳಾಸ ಮತ್ತು ಮೊಬೈಲ್ ನಂಬರ್ ನಮೂದಿಸಿ ಅಲ್ಲಿ ಕೊಟ್ಟಿರುವಂತಹ ಚೀಟಿಯಲ್ಲಿ ಬರೆದು ಅಲ್ಲಿ ಅದೃಷ್ಟ ಬಾಕ್ಸ್ನಲ್ಲಿ ಹಾಕಿ ಪ್ರತಿ ಗಂಟೆಗೊಮ್ಮೆ ಡ್ರಾ ನಡೆಯಲಿಕ್ಕಿದೆ. ಈಗಾಗಲೇ ಬೆಳಗಿನ 2 ಡ್ರಾ ನಡೆದಿದೆ, ಇನ್ನು 18 ಡ್ರಾಗಳು ನಡೆಯಲಿಕ್ಕಿವೆ. ಒಟ್ಟು ಇವತ್ತಿನ ದಿವಸ ಆರಂಭಿಕ ಕೊಡುಗೆಯಾಗಿ 20 ಡ್ರಾದಲ್ಲಿ ತಲಾ 10,000ದಂತೆ 2 ಲಕ್ಷ ರೂಪಾಯಿಗಳನ್ನು ಗೆಲ್ಲುವಂತಹ ಅವಕಾಶ ನಿಮಗಾಗಿ. ನೀವು ಮಾಡಬೇಕಾದಿಷ್ಟೇ, ನಿಮ್ಮ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಬರೆದು ಅಲ್ಲಿ ಡ್ರಾ ಬಾಕ್ಸಿನಲ್ಲಿ ಹಾಕಿ ಪ್ರತಿ ಗಂಟೆಗೊಮ್ಮೆ ಅಲ್ಲಿ ಡ್ರಾ ನಡೆದು ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡಿ ಅವರಿಗೆ 10,000 ರೂಪಾಯಿಯ ಬಹುಮಾನವನ್ನು ಸ್ಥಳದಲ್ಲೇ ನೀಡಲಾಗುವುದು. ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಹಾಗೆ ಚಿನ್ನಾಭರಣವನ್ನು ಪಡೆದುಕೊಳ್ಳುವವರಿಗೆ ಅಲ್ಲಿ ವಿಶೇಷವಾದಂತಹ ರಿಯಾಯಿತಿ ಮಾರಾಟ ಮಳಿಗೆಯಲ್ಲಿವೆ, ನೆನಪಿಟ್ಟುಕೊಳ್ಳಿ.
ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದು ಇವರ ಎರಡನೆಯ ಬೃಹತ್ ಮಾರಾಟ ಮಳಿಗೆ. ಮೊದಲನೆಯ ಮಾರಾಟ ಮಳಿಗೆಯನ್ನು ಕಳೆದ 7 ವರ್ಷಗಳಿಂದ ಕಾಸರಗೋಡು ಪರಿಸರದಲ್ಲಿ ನಡೆಸಿ ಇದೀಗ ಎರಡನೆಯ ಮಾರಾಟ ಮಳಿಗೆಯನ್ನು ಮಂಗಳೂರಿನ ತೊಕ್ಕೋಟು ಹೃದಯ ಭಾಗದಲ್ಲಿ ಆರಂಭಿಸಿದ್ದಾರೆ. ಸರಿಸುಮಾರು 30 ವರ್ಷಗಳ ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವ್ಯವಹಾರದಲ್ಲಿ ರಕಮ್ ಮಾರಾಟ ಅಂದರೆ ಹೋಲ್ಸೇಲ್ ಮಾರಾಟದಲ್ಲಿ ಅನುಭವದ ಆ ಒಂದು ವಿಶಾಲತೆಯನ್ನು ಪಡೆದು ವಿಶಾಲ ಅನುಭವ ಶ್ರೇಣಿಯಲ್ಲಿ ಕಾಸರಗೋಡಿನಲ್ಲಿ ಮೊದಲ ಮಾರಾಟ ಮಳಿಗೆ ಆಂಟಿಕ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅನ್ನು ಆರಂಭಿಸಿ ಇದೀಗ ಎರಡನೆಯ ಮಾರಾಟ ಮಳಿಗೆ ಮಂಗಳೂರಿನ ತೊಕ್ಕೋಟು ಹೃದಯ ಭಾಗದಲ್ಲಿ ಇಲ್ಲಿ ಆರಂಭಗೊಂಡಿದೆ. ಆರಂಭಿಕ ಕೊಡುಗೆಯಾಗಿ ನಿಮಗಾಗಿ ಅನೇಕ ಅವಕಾಶಗಳು, ಅದೃಷ್ಟ ವಿಜೇತಶಾಲಿಗಳಿಗೆ ಅದೃಷ್ಟ ವಿಜೇತರಿಗೂ ಅವಕಾಶಗಳನ್ನು ಸಂಸ್ಥೆ ನೀಡಿದೆ. ಈ ಎಲ್ಲ ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತ ಹೇಳಿಕೊಳ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
पीता नहीं। आप नहीं पीते, फिर भी आपको मिला, इसलिए थैंक यू सो मच सर. जोरदार तालियां हो जाए. And moving on, next we have yet another amazing song from our beautiful singer. ಇಂಟೀರಿಯರ್ಸ್ ಇನ್ನಂತ ಮಾಲಕರು ಶ್ರೀಯುತ ಕೃಷ್ಣಮೂರ್ತಿ TR ಅರೆ ನಾನು ಇಡೆ ಆಂಟಿಗೋಲ್ಡ್ ಎದುರು ಲೇಖನದಲ್ಲಿ ಗೌರವದ ನೆನಪಿನ ಕಾಣಿಕೆ ನೆನಪುದ ಕಾಣಿಕೆ ಶ್ರೀಯುತ ಕೃಷ್ಣಮೂರ್ತಿ TR ಅರೆ മൂർത്തിയെ സ്വാഗതം ചെയ്യാൻ ഇന്റീരിയർ മൂർത്തിയെ സ്വാഗതം ചെയ്യാൻ എവിടെയും കൊണ്ടെങ്കിൽ ഉടനെ വരിക. മൂർത്തി ಶ್ರೀಯುತ ಕೃಷ್ಣಮೂರ್ತಿ ಕೊಕ್ಕಂಜಿ ರಾಜೇಶ್ ನಮಡಿಗರು 6 ವೇದಿಕೆ ಎದುರುಗಳು ರಾಜೇಶ್ಗೆ ಗೌರವದ ನೆನಪಿನ ಕಾಣಿಕೆ ಬಂದಿದ್ದೆ. ಮೂರ್ತಿ ಸರ್, ಮೂರ್ತಿ ಕೃಷ್ಣಮೂರ್ತಿ TR ಅವ್ರು 3 ಉಲ್ಲೇಖ ಮಾಡಿದ್ರು. ಇಡಬಾರೆ ಕಾರ್ಯಕ್ರಮ ದುಬಾರಿ ಸಹೋದರರು ಅವರು ಪಲ್ಲವಿ ಇದ್ದ ಅವರ ಹೊಸ ಪ್ರಶ್ನೆದೊಟ್ಟಿಗೆ ಸಮಾಚಾರ. ಗೋಲ್ಡ್ ಆ್ಯಂಡ್ ಡೈಮಂಡ್ ನಮ್ಮ ತೊಕ್ಕೋಡು ಪರಿಸರದಲ್ಲಿ ದೊಡ್ಡ ಒಂದು ಮಳಿಗೆ ಓಪನ್ ಆಗಿದೆ. ತುಂಬ ಸಂತೋಷ ಆಗ್ತಾ ಇದೆ. ಈ ಭಾಗದಲ್ಲಿ ಈ ಥರದ್ದೆಲ್ಲ ಆಭರಣಗಳೆಲ್ಲ ಶುಭಾರಂಭಗೊಳ್ಳಬೇಕು. ನಮ್ಮ ಈ ಪಟ್ಟಣ ಎಲ್ಲ ಅಭಿವೃದ್ಧಿ ಆಗಬೇಕು. ಇದು ಸಂತೋಷದ ವಿಷಯ. ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ದೊಡ್ಡ ಸಂಸ್ಥೆಯಾಗಲಿ ಅಂತ ನಾನು ಎಲ್ಲರಿಗೂ ಈ ಪಾರ್ಟ್ನರ್ಗಳಿಗೆ ನಾನು ಹಾರೈಸ್ತೇನೆ. So all that you guys are supposed to do is you just visit the store and just fill your name and number and just drop it in the drop down box.
And guess what? You have an amazing opportunity of winning rupees 10,000 cash prize. And we are already done. ಈಗಾಗಲೇ 2 ಡ್ರಾ ನಾವು ಆಲ್ರೆಡಿ ಮಾಡಾಗಿದೆ. ಸೊ ಇವಾಗ 3rd ಡ್ರಾ ಹತ್ರ ಹೋಗ್ತಾ ಇದ್ದೀವಿ. ಸೊ ಇವಾಗಿನ ಲಕ್ಕಿ ವಿನ್ನರ್ ಯಾರು ಅಂತ ನೋಡೋಣ. ಬೆಳಿಗ್ಗೆ ಇದು ಯಾರ ಮುಖವನ್ನು ನೋಡಿ ಬಂದಿದ್ದೀರಿ ಅಂತ ಈಗ ಗೊತ್ತಾಗುತ್ತೆ. And let's see, ladies and gentlemen, I'm sure all of you are eagerly waiting for. So 2 draws ಅಲ್ಲಿ ನಿಮ್ಮ ನಂಬರ್ ಇರ್ಲಿಕ್ಕಿಲ್ಲ, ಆದ್ರೆ ಇವಾಗ ನೋಡೋಣ ಯಾರ ಲಕ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು. So with this, ladies and gentlemen, we have with us. Okay. So the lucky winner. ಓಕೆ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಆ ಲಕ್ಕಿ ವಿನ್ನರ್ ಇಲ್ಲಿ ಪ್ರೆಸೆಂಟ್ ಇದ್ರೆ ಮಾತ್ರ ಅವ್ರಿಗೆ ಸೇರುತ್ತೆ. ಅದರ್ವೈಸ್ ವಿ ಆರ್ ಗೋಯಿಂಗ್ ಟು ಪಿಕ್ ದ ನಾದರ್ ಲಾಟ್. ಸೊ ಇವಾಗ ನಾನು ಹೇಳುವಂತಹ ಹೆಸರು ಅವ್ರು ಇಲ್ಲಿದ್ರೆ ಪ್ರೆಸೆಂಟ್ ಇದ್ರೆ, ಅವರ ಪ್ರೆಸೆನ್ಸ್ ಇಲ್ಲಿದ್ರೆ ಮಾತ್ರ ನಾವು ಅವರಿಗೆ ಪ್ರೈಸ್ ಅನ್ನ ಕೊಡುವಂಥದ್ದು. ಆಲ್ ರೈಟ್. ಸೊ ಇವಾಗ ದ ಲಕ್ಕಿ ವಿನ್ನರ್ ಇಸ್ none other than but the person's name starting from the letter S. Lucky winner of today, ladies and gentlemen, it's none other than Sainaz. If Sainaz is here, I want the person to kindly come and collect your prize. In their absence, we are not going to do this. But if that person is present here, I request you to kindly come forward. Sainaz, idira? Neevena? Bani, ಜೋರಾದ ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. She's like ನಂಬರ್ ಇಟ್ಟಿದ್ದೀನಿ. ಬೇರೆ ಯಾರಾದ್ರೂ ಸೈನಾಸ್ ಇದ್ರೆ ದಯವಿಟ್ಟು ಬರಬೇಕು ಅಂತ ಕೇಳ್ಕೊಳ್ತೀನಿ. ಆಮೇಲೆ ಬಂದ ನಂತರ ನಿಮ್ಮ ನಂಬರ್ ಅನ್ನ ವೆರಿಫೈ ಮಾಡಬೇಕು. ಇಫ್ ಇಟ್ ಮ್ಯಾಚಸ್ ವಿತ್ ಯೋರ್ ಮೊಬೈಲ್ ನಂಬರ್, ದೆನ್ ಯು ವಿಲ್ ಬಿ ದ ಲಕ್ಕಿ ವಿನ್ನರ್. ಎಸ್, ಸೈನಾಸ್ ಶೋರೂಮ್ ಒಳಗಡೆ ಇದ್ರೂ ಪರವಾಗಿಲ್ಲ, ಅಲ್ಲಿ ಯಾರಾದ್ರೂ ಇನ್ಫಾರ್ಮ್ ಮಾಡಿ ಅವರಿಗೆ. ದ ಲಕ್ಕಿ ವಿನ್ನರ್, ದ 3rd ಲಕ್ಕಿ ವಿನ್ನರ್ ಆಫ್ ದ ಡೇ ಇಸ್ ಸೈನಾಸ್. ಅಂಡ್ ಅವರಿದ್ರೆ ದಯವಿಟ್ಟು ಬನ್ನಿ, ಹಾಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ವೆರಿಫೈ ಮಾಡಿ. ಅದಾದ ನಂತರ ಯು ಕ್ಯಾನ್ ಕಲೆಕ್ಟ್ ಯೋರ್ ಪ್ರೈಸ್ ಅಂತ ಹೇಳ್ಕೊಳ್ತಾ. The lucky winner is Sainaz. Madam, idira? Anybody? So, this is going to be the 3rd draw for the day, and the lucky winner's name is, yes, Mr. Abdul Salim. If Abdul Salim sir is here, I want him to kindly come forward. Neevena sir? Yes. Okay. Sir, ನಿಮ್ಮ ನಂಬರ್ ಅನ್ನು ವೆರಿಫೈ ಮಾಡಬೇಕು. ಅಬ್ದುಲ್ ಸಲೀಂ ಸರ್ ಅವರು. Okay, so a big round of applause. We have with us the lucky winner of the day, the 3rd lucky winner of the day, Mr. Abdul Salim sir. Yes. Sir, ಎಲ್ಲರೂ ಜೋರಾದ ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಸರ್, ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆ a big round of applause and a very congratulations to you sir on winning rupees 10,000 rupees check, the cash prize today, on behalf of the opening ceremony of Antique Gold and Diamonds. And ಇದು ಬರೀ 3rd draw ಅಷ್ಟೇ. We have yet another like 17 draws more. ಸೊ ಪ್ರತಿ 1 ಗಂಟೆಗೆ ನಾವು ಡ್ರಾ ಅನ್ನ ಮಾಡುವಂಥದ್ದು. ಸೊ ಯಾರಾದರೂ ಪರವಾಗಿಲ್ಲ, ನೀವು ಶೋರೂಮ್ ವಿಸಿಟ್ ಮಾಡಿದಲ್ಲಿ ನಿಮ್ಮ ಹೆಸರು ಮತ್ತೆ ನಂಬರ್ ಅನ್ನ ಕೂಪನ್ ಅಲ್ಲಿ ಬರೆದು ಆ ಬಾಕ್ಸ್ ಒಳಗಡೆ ಹಾಕಿದ್ರೆ ಇನ್ನೊಂದು ಗಂಟೆಯಲ್ಲಿ ಮತ್ತೊಂದು ಡ್ರಾ ಅನ್ನ ಮಾಡ್ತಾ ಇದ್ದೇವೆ. ಹೀಗೆ ನಾವು ಒಟ್ಟಿಗೆ 20 ಡ್ರಾ ಅನ್ನ ಮಾಡ್ಲಿಕ್ಕಿದ್ದೇವೆ. ಸೊ ಈಗಾಗಲೇ ನಾವು 3 ಡ್ರಾ ಅನ್ನ ಮಾಡಾಗಿದೆ. ರಿಮೈನಿಂಗ್ 17 draws are going to happen down the lane throughout the day. ಸೊ ನೀವು ಬನ್ನಿ, ನಿಮ್ಮ ಹೆಸರು ನಂಬರ್ ಅನ್ನ ಬರೀರಿ, ಶೋರೂಮ್ ವಿಸಿಟ್ ಮಾಡಿ, ಅವರ ಕಲೆಕ್ಷನ್ಸ್ ಅನ್ನ ಕೂಡ ನೋಡಿ. ಸೊ ದೇ ಹ್ಯಾವ್ ದಿಸ್ ಅಮೇಸಿಂಗ್ ಆಂಟಿಕ್ ಗೋಲ್ಡ್ jewelries, they have this diamond jewelries, they also have the silver jewelries, and they also have amazing watch collections and also 18 karat jewelries. ಸೊ ಯಾವ ಡಿಸೈನ್ ಬೇಕು, ಯಾವ ಥರ ಗೋಲ್ಡ್ ಬೇಕು, ಎಲ್ಲ ಇಲ್ಲಿ ಆಂಟಿಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಲ್ಲಿ ಲಭ್ಯವಾಗಿರುವಂಥದ್ದು. ಸೊ ದಯವಿಟ್ಟು ಶೋರೂಮ್ ವಿಸಿಟ್ ಮಾಡಿ, ಅವರ ಕಲೆಕ್ಷನ್ಸ್ ಅನ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ಕೊಳ್ತಾ, ಮೂವಿಂಗ್ ಆನ್ ನೆಕ್ಸ್ಟ್ ವಿ ಹ್ಯಾವ್ ಇಟ್ ಅಸ್ ಯೆಟ್ ಅನದರ್ ಬ್ಯೂಟಿಫುಲ್ ಸಾಂಗ್ ಫ್ರಮ್ പ്രിയപ്പെട്ട സുഹൃത്ത് കബീർ ഓൽസറി, അതുപോലെ തന്നെ ഭരതൻ, ഇവർ രണ്ടുപേരും കൂടി 10-30 വർഷത്തെ പാർട്ട്ണർഷിപ്പോട് കൂടിയിട്ടുള്ളതാണ് നമ്മുടെ ഈ ആൻറ്റിക് ജ്വല്ലറി എന്ന് പറയുന്നത്. ഇപ്പോൾ കാസർഗോഡ് ഉണ്ടായിരുന്നപ്പോൾ വീണ്ടും നമ്മുടെ കർണാടകത്തിലേക്ക് തെക്കോട്ടിലേക്ക് വന്നിരിക്കുകയാണ്. വളരെ നല്ല രീതിയിൽ പ്രവർത്തിക്കുന്ന ഒരു സംവിധാനമാണ് ഈ ആൻറ്റിക് ഗോൾഡ് എന്ന് പറയുന്നത്. ജനഹൃദയങ്ങളിൽ തന്നെ പേരെടുത്ത ഒരു സ്ഥാപനമാണ് ഈ ആൻറ്റിക് ഗോൾഡ്. അബ്ബാസ് ബീഗം, കാസർഗോഡ് മുനിസിപ്പൽ ചെയർമാൻ.
ವಿಶೇಷವಾಗಿ ಆ್ಯಂಟಿಕ್ ಆ್ಯಂಡ್ ಗೋಲ್ಡ್ ಡೈಮಂಡ್ಸ್ ಇದು ನಮ್ಮ ದಕ್ಷಿಣ ಕನ್ನಡದ ಕೇಂದ್ರ ಬಿಂದು ಆದಂಥ ಉಳ್ಳಾಲದ ತೊಕ್ಕೊಟ್ಟಿನಲ್ಲಿ ಇವತ್ತು ಉದ್ಘಾಟನೆ ಆಗುವುದಾದರೆ ನಮಗೆಲ್ಲರಿಗೂ ಅತ್ಯಂತ ಖುಷಿ. 9 ಮಂದಿ ಪಾರ್ಟ್ನರ್ಸ್ ಒಂದಾಗಿ ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳಾಗಿ ಇಲ್ಲಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ ಒಂದು ಶೋರೂಮು ಉದ್ಘಾಟನೆ ಮಾಡಿದ್ದಾರೆ ಅಂದರೆ ಇದು ನಮಗೆ ಒಳ್ಳೆಯ ಸರ್ವಿಸ್ ಕೊಡುವಂಥ ಇದು. ಅವರ ಮುಖವನ್ನು ನೋಡುವಾಗಲೇ ನಮಗೆ ಅತ್ಯಂತ ಖುಷಿ ಆಗ್ತದೆ. ಒಳ್ಳೆಯ ಸರ್ವಿಸ್ ಕೊಡುವವರು, ಎಲ್ಲವೂ ಏಕ ರೀತಿಯಲ್ಲಿ ಯಾವ ಮದುವೆ ಆಗಲಿ, ಮುಂಜಿ ಆಗಲಿ, ಇಲ್ಲದಿದ್ದರೆ ಬೇರೆ ಬೇರೆ ಕಾರ್ಯಕ್ರಮ ಆಗಲಿ ಅದಕ್ಕೆಲ್ಲಕ್ಕೂ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಒಂದು ಇರುವಂಥ ಶೋರೂಮು ಇವರದು ಒಟ್ಟಾಗಿ ಮಾಡಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ, ಎಲ್ಲರೂ ಬರಬೇಕು, ಪರ್ಚೇಸ್ ಮಾಡಬೇಕು, ಅವರಿಗೆ ಸಹಕಾರ ಮಾಡಬೇಕು. ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ಒಳ್ಳೆಯ ಸರ್ವಿಸ್ ಕೊಡಿ. ಇಡೀ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಿಮ್ಮ ಹೆಸರು ಶಾಶ್ವತವಾಗಿ ಇರಲಿ ಎಂದು ದೇವರಲ್ಲಿ ಪ್ರಾರ್ಥನೆ. ನಮ್ಮ ತೊಕ್ಕೋಟಿ ಪರಿಸರದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಇಂಥ ಒಂದು ಆಭರಣಗಳ ಒಂದು ಅಂಗಡಿಯ ಅವಶ್ಯಕತೆ ಇತ್ತು. ಆ ಅವಶ್ಯಕತೆಯನ್ನು ಈ ಒಂದು 9 ಮಂದಿಯ ಒಂದು ಗ್ರೂಪ್ನಲ್ಲಿ ಇವರು ಬಹಳ ಅಚ್ಚುಕಟ್ಟಾದ ಎಲ್ಲ ವಸ್ತುಗಳನ್ನು ಒಂದೇ ಸೂರಿನಡಿ ಕೊಡುವಂಥ ಒಂದು ವ್ಯವಸ್ಥಿತವಾದ ಒಂದು ಮಳಿಗೆಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಬಹಳ ಸಂತೋಷ. ಸರ್ವಶಕ್ತನಾದ ದೇವರು ಇವರಿಗೆ ಯಶಸ್ಸನ್ನು ಕೊಡಲಿ. ಇನ್ನು ಮುಂದೆ ಕೂಡ ಆದಷ್ಟು ಬ್ರ್ಯಾಂಚ್ಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಮಾಡಿ ಜನರಿಗೆ ಅದರ ಸದುಪಯೋಗವನ್ನು ಕೊಡುವಂಥ ಒಂದು ಶಕ್ತಿಯನ್ನು ಒಂದು ಪರಮಾತ್ಮನ ಕರುಣಿಸಲಿ ಎಂದು ನಾನು ಈ ಮೂಲಕ ಬೇಡಿಕೊಳ್ಳುತ್ತೇನೆ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಆ್ಯಂಟಿಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಶೋರೂಮಲ್ಲಿದ್ದೀವಿ. ಸೊ ಇವಾಗಲೇ ಆಲ್ರೆಡಿ ಇನಾಗ್ರೇಟ್ ಆಗಿರುವಂತಹ ಶೋರೂಮ್. ಸೊ ಇಲ್ಲಿ ಅದ್ಭುತವಾಗಿರುವಂತಹ ಕಲೆಕ್ಷನ್ಸ್ ಕೂಡ ಸಿಗ್ತಾ ಇದೆ. ಸೊ ಇಟ್ ಮೈಟ್ ಬಿ ಗೋಲ್ಡ್ ಜ್ಯುವೆಲ್ರೀಸ್ ಅಥವಾ ಡೈಮಂಡ್ ಜ್ಯುವೆಲ್ರೀಸ್, ಆ್ಯಂಟಿಕ್ ಜ್ಯುವೆಲ್ರೀಸ್, ಅದರ ಜೊತೆಗೆ 18 ಕ್ಯಾರೆಟ್ ಜ್ಯುವೆಲ್ರೀಸ್ ಕೂಡ ಸಿಗುತ್ತೆ. ಹಾಗೆ ಸಿಲ್ವರ್ ಜ್ಯುವೆಲ್ರೀಸ್ ಕೂಡ ಸಿಗುತ್ತೆ. ಅಮೇಝಿಂಗ್ ಕಲೆಕ್ಷನ್ಸ್ ಆಫ್ ವಾಚಸ್ ಆರ್ ಹಿಯರ್. ಸೊ ಅವೈಲ್ ದಿಸ್ ಅಮೇಝಿಂಗ್ ಕಲೆಕ್ಷನ್ಸ್ ಹಿಯರ್ ಅಟ್ ಆ್ಯಂಟಿಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಶೋರೂಮ್ that has just been opened in Tokkottu. ಸೊ ತೊಕ್ಕೊಟ್ಟಿಗೆ ಬರಬೇಕಾದ್ರೆ
ಬರಬೇಕಾದ್ರೆ ಈ ಒಂದು ಶೋರೂಮಿಗೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ. ಹಾಗೆ ಇವತ್ತು ನೀವು ಬಂದಲ್ಲಿ ಸಾಕಷ್ಟು ಆಫರ್ಸ್ಗಳನ್ನು ಕೂಡ ನೀವು ಪಡಿಬಹುದು. ಪ್ರತಿಯೊಂದು ವಿಸಿಟಿಗೆ ನೀವು ಶೋರೂಮ್ ವಿಸಿಟ್ ಮಾಡಿದಲ್ಲಿ 10,000 ಗೆಲ್ಲುವಂತಹ ಸುವರ್ಣ ಅವಕಾಶ ಕೂಡ ಇದೆ. ಆ್ಯಂಡ್ ಆನ್ ಎನಿ ಪರ್ಚೇಸ್ ಯು ಆಲ್ಸೋ ಹ್ಯಾವ್ ಎನ್ ಆಪರ್ಚುನಿಟಿ ಆಫ್ ವಿನ್ನಿಂಗ್ ಗೋಲ್ಡ್ ಐ ಮೀನ್ ಡೈಮಂಡ್ ರಿಂಗ್ ಆಲ್ಸೋ. ಸೊ ಈ ಎಲ್ಲ ಆಫರ್ಸನ್ನು ಪಡೆಯಲು ನೀವು ದಯವಿಟ್ಟು ಆಂಟಿಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಶೋರೂಮ್ಗೆ ವಿಸಿಟ್ ಕೊಡಿ ಅಂತ ಕೇಳ್ಕೊಳ್ತಾ. ವಿ ಹ್ಯಾವ್ ದಿಸ್ ಅಮೇಸಿಂಗ್ extraordinary collections here in the newly opened showroom at Antique Gold and Diamond. So I request all of you all to kindly come and visit and just go through the showroom and have a look of this amazing collections here. Thank you. ಸಂತೋಷ ಅಂడి ఒక ప్రైజ్ దిక్కోడు బండి అంచిన అధ్యక్ష దాలిజ్జ అండి ఒక అంకులు ముగ్గులు ಕಾರ್ಯಕ್ರಮ ದೀದಿತೇರು ಐಕೆ ಅಂకుಲು ಸಪೋರ್ಟ್ ಮಾಡ್ತಾ ಅಕ್ಕಲ್ನ ರೂಲ್ಸ್ ಪ್ರಕಾರ ಅಂకులు ಕಾತುಗಳು ದಿತ್ತ ಒಂದು ಮೂಲೆ ಕುಲೋಡು ಬಂದಿದ್ದ ಅಂಚೆ ಅಂకులు ದಿತ್ತ ಇಂಕ್ಲು ಪ್ರೈಸ್ ಬೈದಿನಿ ತುಂಬ ಸಂತೋಷ ಅಂడి ಮಕ್ಕಳನ್ನ ಸಂಸ್ಥೆ ನನ್ನ ವ್ಯಾಪಾರ ಮಾಡ್ಕೊಂಡು ಪೋವಾಡು ಬಂದಿದೆ ಅಂకులు ಅಂಜಿ ಅಕ್ಕಲಿಗೆ ಆಶ್ವಾಸನೆ ಅಂకులు ಸಲೀಂ ಪಂಡಿತ್ ಅಬ್ದುಲ್ ಸಲೀಂ ಕುತ್ತಾರ್ ಮದನ್ ನಗರ್ ಕುತ್ತಾರ್